ಆರಾಧನೆ ಯೇಸುವೇ ನಮನ ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಪಂಚಶತಮ ಹಬ್ಬದ ದಿವಸ ನಾವಿದ್ದೇವೆ. ಈ ದಿವಸ ಪಂಚಶತಮ ದಿನದ ಉಗಮವಾಯಿತು. ಪವಿತ್ರ ಆತ್ಮರು ಅಗ್ನಿಯ ರೂಪವಾಗಿ ಇಳಿದು ಬಂದರು. ಅಪೊಸ್ತಲರ ಕೃತ್ಯ ಅಧ್ಯಾಯ 2. ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದಲ್ಲಿ ಪಕ್ಕನೆ ಬರವಾಲ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೆ ನೆಲೆಸಿದವು. ಅವರೆಲ್ಲರೂ ಪವಿತ್ರ ಆತ್ಮಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಪ್ರಿಯ ಸಹೋದರ ಸಹೋದರಿಯೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ಪಂಚಶತಮ ಹಬ್ಬದ ದಿವಸ ಹೇಗೆ ಮಾತೆ ಮರಿಯಮ್ಮನವರು ತನ್ನ ಶಿಷ್ಯರೊಡನೆ ಸೇರಿ ಪ್ರಾರ್ಥಿಸಿದಾಗ ಪವಿತ್ರ ಆತ್ಮರು ಕೆನ್ನಾಲಿಯಾಗಿ ಇಳಿದು ಬಂತು. ಈ ಗಳಿಗೆಯಲ್ಲಿ ನಾವು ಪವಿತ್ರ ಆತ್ಮ ಪ್ರೇರಣೆ ಹೊಂದಿ ಈ ಸಮಯದಲ್ಲಿ ಪವಿತ್ರ ಆತ್ಮರ ಬರುವಿಕೆಗಾಗಿ ಈ ಗೀತೆಯ ಮುಖಾಂತರ ಪವಿತ್ರ ಆತ್ಮರನ್ನು ಬರಮಾಡಿಕೊಳ್ಳುವ ಮುಂಚೆ
ನಮ್ಮ ಕರಗಳನ್ನು ಎತ್ತಿಕೊಂಡು ತಂದೆಯಾದ ದೇವರ ಪ್ರೀತಿ, ಯೇಸುವಿನ ಪ್ರೀತಿಯಾದ ಪವಿತ್ರ ಆತ್ಮರು ಅಗ್ನಿಯ ರೂಪವಾಗಿ ಇಳಿದು ಬರುವಂತೆ ನಮ್ಮೆಲ್ಲರನ್ನು ಅಭಿಷೇಕಿಸಿ ಶಕ್ತಿಯುತವಾಗಿ ದೇವರನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ನಮಗೆ ಬಂದಿರುವ ಎಲ್ಲ ಕಷ್ಟಗಳನ್ನು ನಾವು ಎದುರಿಸಲು ಬೇಕಾದ ಶಕ್ತಿಯನ್ನು ದಯಪಾಲಿಸುವಂತೆ ಪ್ರಾರ್ಥಿಸುತ್ತಾ ಈಗಳಿಗೆ ನಮ್ಮ ಕರಗಳನ್ನು ಮೇಲೆತ್ತಿಕೊಳ್ಳೋಣ ಮತ್ತು ಗಟ್ಟಿಯಾಗಿ ನಾವೆಲ್ಲರೂ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರ ಆತ್ಮರಿ ಬನ್ನಿರಿ. ಹಾಲೆಲೂಯ, 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 ಹಾಲೆಲೂಯ. ಹೇಗೆ ನಾ ಜಪಿಸಬೇಕು, ಎಲ್ಲಿನ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತ ನಡೆಯದಂತೆ ನಿಮ್ಮ ಚಿತ್ತ ನಡೆಯಬೇಕು, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಓ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪವಿತ್ರ ಆತ್ಮರು ಬಲವಾಗಿ ಇಳಿದು ಬರುತ್ತಾ ಇದ್ದಾರೆ. ಓ ಪವಿತ್ರ ಆತ್ಮರೇ, ನಮ್ಮನ್ನು ಅಭಿಷೇಕ ಮಾಡಿರಿ. ಓ ಪವಿತ್ರ ಆತ್ಮರೇ, ಯೇಸುವನ್ನು ಸ್ತುತಿಸಲು, ಅವರನ್ನು ಮಹಿಮೆ ಪಡಿಸಲು, ನಮ್ಮ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡಿ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತ ನಡೆಯದಂತೆ ನಿಮ್ಮ ಚಿತ್ತ ನಡೆಸಬೇಕು, ನನ್ನ ಚಿತ್ತ ನಡೆಯದಂತೆ ನಿಮ್ಮ ಚಿತ್ತ ನಡೆಸಬೇಕು. ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ.
ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಎಲ್ಲರೂ ಸೇರಿ ಹಾಡೋಣ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಇಳಿದು ಬಂದ ಪವಿತ್ರ ಆತ್ಮರು ನಮ್ಮನ್ನು ಈ ಗಳಿಗೆಯಲ್ಲಿ ಅಭಿಷೇಕ ಮಾಡ್ತಾರೆ. ಹೇಗೆ ನಾನು ಜಪಿಸಬೇಕು, ಹೇಗೆ ನಾನು ಆಡಬೇಕು, ಹೇಗೆ ಜೀವನವನ್ನು ಎದುರಿಸಬೇಕು, ಈ ಸಂಕಷ್ಟದಲ್ಲಿ, ಈ ಕಷ್ಟಗಳಲ್ಲಿ, ರೋಗ ರುಜಿನಗಳಲ್ಲಿ ದೇವರನ್ನು ಸ್ತುತಿಸುವಾಗ ಪವಿತ್ರ ಆತ್ಮರು ಈ ಗಳಿಗೆಯಲ್ಲಿ ನಮ್ಮನ್ನು ಅಭಿಷೇಕ ಮಾಡ್ತಾರೆ. ಸಹೋದರ ಸಹೋದರಿಯೇ, ಪವಿತ್ರ ಆತ್ಮರ ಈ ಬಲವಾದ ಇಳಿಯುವಿಕೆಯಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಪವಿತ್ರ ಆತ್ಮರು ನಮಗೆ ಬಿಡುಗಡೆ ನೀಡ್ತಾ ಇದ್ದಾರೆ, ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸ್ತಾ ಇದ್ದಾರೆ. ಬನ್ನಿ ಪವಿತ್ರ ಆತ್ಮರೇ, ನೀವು ನಮಗೆ ಬೇಕು ಪವಿತ್ರ ಆತ್ಮರೇ ಎಂದು ಪ್ರಾರ್ಥಿಸುತ್ತಾ ಈ ಗೀತೆಯನ್ನು ಹಾಡೋಣ. ದುಃಖವೆಲ್ಲ ಮರೆತು ನಾನು ಹರ್ಷದಿಂದ ಬಾಳಬೇಕು, ಶಾಂತಿ ಮಾರ್ಗ ತೋರೆ ಯೇಸುವೇ. ದುಃಖವೆಲ್ಲ ಮರೆತು ನಾನು ಹರ್ಷದಿಂದ ಬಾಳಬೇಕು, ಶಾಂತಿ ಮಾರ್ಗ ತೋರೆ ಯೇಸುವೇ. ಪರದೂಷಣೆ ನುಡಿಯದಂತೆ ಹಿತ ನುಡಿಗಳ ನುಡಿಯಬೇಕು, ಪರದೂಷಣೆ ನುಡಿಯದಂತೆ ಹಿತ ನುಡಿಗಳ ನುಡಿಯಬೇಕು. ಸ್ನೇಹ ಶಕ್ತಿ ತುಂಬಿ ಆತ್ಮರೇ, ಸ್ನೇಹ ಶಕ್ತಿ ತುಂಬಿ ಆತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನನಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಾಪವೆಲ್ಲ ತ್ಯಜಿಸಿ ನಾನು ನನ್ನ ಜೀವನದಲ್ಲಿ ಯೇಸುವಿಗೆ ಸಮರ್ಪಿಸಿ ಬಾಳಬೇಕಾದರೆ ನನಗೆ ಪವಿತ್ರ ಆತ್ಮರ ಆಧಾರ ಲಭಿಸಬೇಕು. ಈ ಗಳಿಗೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುತ್ತಾ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕ ಮಾಡಿರಿ, ನನ್ನನ್ನು ಆಶೀರ್ವದಿಸಿ ಬಲಪಡಿಸಿರಿ. ನನ್ನಲ್ಲಿರುವ ಎಲ್ಲ ದುಷ್ಟಾತ್ಮಗಳು ಪವಿತ್ರ ಆತ್ಮರೇ ದೂರ ಹೋಗುವಂತೆ ಈ ಗಳಿಗೆಯಲ್ಲಿ ನಮ್ಮನ್ನು ಅಭಿಷೇಕ ಮಾಡಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರುವಂತೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿರೆಂದು ಪ್ರಾರ್ಥಿಸೋಣ. ಪಾಪವೆಲ್ಲ ತ್ಯಜಿಸಿ ನಾನು ಶುದ್ಧನಾಗಿ ಬಾಳಬೇಕು, ಮಾರ್ಗ ತೋರಿ ಪಾವನಾತ್ಮನೇ. ಪಾಪವೆಲ್ಲ ತ್ಯಜಿಸಿ ನಾನು ಶುದ್ಧನಾಗಿ ಬಾಳಬೇಕು, ಮಾರ್ಗ ತೋರಿ ಪಾವನಾತ್ಮನೇ. ಲೋಕಕ್ಕೆಲ್ಲ ಹೋಗಿ ನಾನು ನಿಮ್ಮ ವಚನ ಸಾರಬೇಕು, ಲೋಕಕ್ಕೆಲ್ಲ ಹೋಗಿ ನಾನು ನಿಮ್ಮ ವಚನ ಸಾರಬೇಕು. ಧೈರ್ಯ ನೀಡಿ ಪಾವನಾತ್ಮರೇ, ಧೈರ್ಯ ನೀಡಿ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಎಲ್ಲರೂ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಓ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ.
ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. Hallelujah, 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 hallelujah. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸುತ್ತಾ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ಪವಿತ್ರಾತ್ಮರ ಈ ಶಕ್ತಿ ನಮ್ಮನ್ನು ಆವರಿಸಿ ನಮ್ಮನ್ನು ಬಲಪಡಿಸುವಂತೆ ಪ್ರಾರ್ಥಿಸೋಣ. ಹಾಲೆಲೂಯಾ, 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 Praise the Lord. Praise the Lord. Hallelujah. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ನಮಗೆ ಬಿಡುಗಡೆ ನೀಡಿರಿ, ನಮಗೆ ಬಿಡುಗಡೆ ನೀಡಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಪಾಪದಿಂದ ಶಾಪದಿಂದ ಪಾಪದಿಂದ ಶಾಪದಿಂದ ಬಿಡುಗಡೆ ನೀಡಿರಿ, ಬಿಡುಗಡೆ ನೀಡಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ರೋಗ ಸೌಖ್ಯವನ್ನು ನೀಡಿರಿ, ರೋಗ ಸೌಖ್ಯವನ್ನು ನೀಡಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ದೇವರ ವಾಕ್ಯವನ್ನು ದೇವರ ವಾಕ್ಯವನ್ನು ಓದಲು ಬೇಕಾದ ಶಕ್ತಿಯನ್ನು ನೀಡಿರಿ, ಶಕ್ತಿಯನ್ನು ನೀಡಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ದೇವರ ಸುವಾರ್ತೆಯನ್ನು ಸಾರಲು ದೇವರ ಸ್ವಾರ್ಥೆಯನ್ನು ಸಾರಲು ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ನಮಗೆ ಅಭಿಷೇಕ ನೀಡಿರಿ, ನಮಗೆ ಅಭಿಷೇಕ ನೀಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಕೀರ್ತನೆ 95 ವಾಕ್ಯ 1-2 ಹೇಳ್ತದೆ, ಬನ್ನಿ ಸ್ತುತಿಗೀತೆ ಆಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ಸೇರೋಣ, ಕೃತಜ್ಞತಾ ಸ್ತುತಿಯೊಂದಿಗೆ ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ನಾವು ದೇವರಿಗೆ ಸ್ತುತಿಗೀತೆಯನ್ನು ಆಡಬೇಕು, ಇವತ್ತು ಕೃತಜ್ಞತಾ ಸ್ತೋತ್ರವನ್ನು ನೀಡಬೇಕು. ಯಾಕೆಂದರೆ ಕೀರ್ತನೆ 150 ಕೀರ್ತನೆ 6 ವಾಕ್ಯ ಹೇಳ್ತದೆ, ಶ್ವಾಸವಿರುವ ಎಲ್ಲ ಜೀವಿಗಳು ದೇವರನ್ನು ಸ್ತುತಿಸಲಿ, ಶ್ವಾಸವಿರುವ ಎಲ್ಲ ಜೀವಿಗಳು ದೇವರನ್ನು ಸ್ತುತಿಸಲಿ. ಈಗಳಿಗೆ ನಾವು ದೇವರನ್ನು ಸ್ತುತಿಸಲು ಹೊರಟಿದ್ದೇವೆ. ಆ ದೇವರ ಶಕ್ತಿಯ ಅನುಭವ ನಮಗೆಲ್ಲರಿಗೆ ಆಗಿದೆ. ಆ ಪವಿತ್ರ ಆತ್ಮರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ಈ ಗಳಿಗೆಯಲ್ಲಿ ನಾವು ನಮ್ಮ ಹೃದಯ ಅಂತರಾಳದಿಂದ ಅವರನ್ನು ಸ್ತುತಿಸಲು ಹೋಗುತ್ತೇವೆ. ಈ ಸ್ತುತಿಯ ಸಮಯದಲ್ಲಿ, ಈ ಸ್ತುತಿಯ ಸಿಂಹಾಸನದಲ್ಲಿ ದೇವರು ನಮ್ಮೊಂದಿಗೆ ಹಾಜರಿದ್ದಾರೆ. ಈ ಸ್ತುತಿಯ ಸಿಂಹಾಸನದಲ್ಲಿ ನಮ್ಮ ಸ್ತುತಿಯನ್ನು ಆಲಿಸಲು ದೇವರು ಈ ಗಳಿಗೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಆ ಯೇಸುವನ್ನು ಸ್ತುತಿಸಲು ಈ ಗಳಿಗೆಯನ್ನು ಕೊಟ್ಟದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಹೇಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆ ಆರಾಧನೆ, ತಂದೆಯೇ ಆರಾಧನೆ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಎಲ್ಲರೂ ಕರಗಳನ್ನು ಎತ್ತಿಕೊಳ್ಳೋಣ.
ಈ ಸ್ತುತಿಗೀತೆ ಆಡುವ ಮುಂಚೆ ಶಕ್ತಿಯುತವಾಗಿ ಬಲವಾಗಿ ಯೇಸುವನ್ನು ಸ್ತುತಿಸೋಣ. ಅವರು ಮಾಡಿದ ಕೃಪಾವರಗಳಿಗಾಗಿ, ಅವರು ನೀಡಿದ ಎಲ್ಲ ಆಶೀರ್ವಾದಕ್ಕಾಗಿ ನಮ್ಮ ಕುಟುಂಬದ ಸಹೋದರ ಸಹೋದರಿಯರು ಎಲ್ಲಿ ಇದ್ದರೂ ಕೂಡ ಈಗಳಿಗೆ ನಾವು ಸ್ತುತಿಸಿ ಮಹಿಮೆ ಪಡಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಆರಾಧನೆ, ಮಹಿಮೆ, ಸ್ತುತಿ, ಸ್ತೋತ್ರ, ವಂದನೆ. ಹಾಲೆಲೂಯಾ, 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 ಹಾಲೆಲೂಯಾ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉದ್ಧರಿಸಿದ. ಒಂಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಒಂಟಿಯಾಗಿ ಕುಳಿತು ಅಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಕೈ ಚಪ್ಪಾಳೆ ತಟ್ಟುತ್ತಾ ಇಗೋ ದೇವರ ಶಕ್ತಿಯ ಆಶೀರ್ವಾದ ಈ ಸ್ತುತಿಯಲ್ಲಿ ಇಳಿದು ಬರುವುದು. ಕೈ ಚಪ್ಪಾಳೆ ತಟ್ಟುತ್ತಾ ಈ ಸಮಯವನ್ನು ನೀಡಿದ ಪ್ರಭು ಯೇಸುವಿಗೆ ಜೈಕಾರ ಮಾಡೋಣ. ಜಯ ಘೋಷ ಮಾಡಿ ಆ ಯೇಸುವಿನ ಮಹಿಮೆಯನ್ನು ಸಾರೋಣ. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಹಾದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಹಾದಿಯಲ್ಲಿ ನನ್ನ ನಡೆಸುವನು. ಹಾಲೆಲೂಯಾ, 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 ಹಾಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಹಾದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಹಾದಿಯಲ್ಲಿ ನನ್ನ ನಡೆಸುವನು. ಎಸ್, ಕೈ ಚಪ್ಪಾಳೆ ತಟ್ಟುತ್ತಾ ಈಗೋ ದೇವರ ಆಶೀರ್ವಾದ ಇಳಿದು ಬರ್ತಾ ಇದೆ. ಪ್ರಿಯರೇ, ನಮ್ಮ ದೇವರು ಬಲವಂತನು, ಶಕ್ತಿಯುತನು. ಮರಣದ ಬಂಧನದಿ ಬಿಡಿಸುವನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಾಲೆಲೂಯಾ, 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 ಹಾಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಕೈ ಚಪ್ಪಾಳೆ ತಟ್ಟುತ್ತಾ ಯೇಸು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆ. ಯೇಸು ನಮ್ಮನ್ನು ಆಲಂಗಿಸ್ತಾ ಇದ್ದಾರೆ. ಯೇಸು ನಮಗೆ ಬಿಡುಗಡೆ ನೀಡುತ್ತಾ ಇದ್ದಾರೆ. ಮರಣದಿಂದ ಬಿಡುಗಡೆ, ಕಷ್ಟದಿಂದ ನಷ್ಟದಿಂದ ಬಿಡುಗಡೆ, ನೋವಿನಿಂದ ಬಿಡುಗಡೆ, ಹಸಿವಿನಿಂದ ಬಿಡುಗಡೆ, ಆರ್ಥಿಕ ಅಡಚಣೆಯಿಂದ ಬಿಡುಗಡೆ ನೀಡುತ್ತಾ ಇದ್ದಾರೆ. ಈಗೋ ಆ ಯೇಸುವನ್ನು ಸಂತೋಷದಿಂದ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸೋಣ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ
ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಒಂಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಹಲ್ಲೆಲೂಯ 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 ಹಲ್ಲೆಲೂಯ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಹಲ್ಲೆಲೂಯ 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 ಹಲ್ಲೆಲೂಯ. ಹೆದರದಿರು ಇನ್ನು ಹೆದರದಿರು, ಇಮ್ಮಾನುವೇಲ್ ನಿನ್ನ ಜೊತೆಗಿರುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಿನ್ನ ಜೊತೆಗಿರುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಿನ್ನ ಜೊತೆಗಿರುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಿನ್ನ ಜೊತೆಗಿರುವ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಿನ್ನ ಜೊತೆಗಿರುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಿನ್ನ ಜೊತೆಗಿರುವ. ಇಮ್ಯಾನುವೇಲ್ ದೇವರು ನಮ್ಮ ಜೊತೆಗಿದ್ದಾರೆ. ಹೆದರಬೇಡ ನನ್ನ ಸಹೋದರನೇ, ಹೆದರಬೇಡ ನನ್ನ ಸಹೋದರಿಯೇ. ನೀನು ಯೇಸುವಿನ ಮೇಲೆ ನಿನ್ನ ದೃಷ್ಟಿಯನ್ನು ಹಾಯಿಸು. ಈ ಗಳಿಗೆಯಲ್ಲಿ ಆ ದೇವರ ಶಕ್ತಿ ನಿನ್ನನ್ನು ಮುಟ್ಟುತ್ತಾ ಇದೆ. ಈ ಸ್ತುತಿಯ ವೇಳೆಯಲ್ಲಿ ಸಹೋದರ ಸಹೋದರಿಯರೇ, ಒಂದೇ ಕುಟುಂಬದವರಾಗಿ ನಾವು ಸ್ತುತಿಸುವಾಗ ದೇವರ ಆಶೀರ್ವಾದ ಇಳಿದು ಬರ್ತಾ ಇದೆ. ಆ ಆಶೀರ್ವಾದ ಈ ಗಳಿಗೆಯಲ್ಲಿ ನಮ್ಮ ಕುಟುಂಬದಲ್ಲಿ ನೆಲೆಯಾಗಲು, ನಮಗೆ ಬಿಡುಗಡೆ ನೀಡಲು ಬೇಕಾದ ಶಕ್ತಿಗಾಗಿ ನಾವು ಸ್ತುತಿಸಿ ಈ ಗೀತೆಯನ್ನು ಹಾಡೋಣ. ಸಿಂಹದ ನಡುವೆ ತಳ್ಳಲ್ಪಟ್ಟರು, ಹೆದರದಿರು ನೀನು. ಬೆಂಕಿಯ ಆವಿ ಮುಚ್ಚಲ್ಪಟ್ಟರು, ಹೆದರದಿರು ನೀನು. ಸಿಂಹದ ನಡುವೆ ತಳ್ಳಲ್ಪಟ್ಟರು, ಹೆದರದಿರು ನೀನು. ಬೆಂಕಿಯ ಆವಿ ಮುಚ್ಚಲ್ಪಟ್ಟರು, ಹೆದರದಿರು ನೀನು. ಕಣ್ಮಣಿ ರೀತಿಯ ಕಾಯುವ ದೇವ, ತನ್ನಯ ಕರದಿ ಸಹಿಸಿ ನಡೆಸುವ. ಕಣ್ಮಣಿ ರೀತಿಯ ಕಾಯುವ ದೇವ, ತನ್ನಯ ಕರದಿ ಸಹಿಸಿ ನಡೆಸುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಮ್ಮ ಜೊತೆಗಿರುವ. ಹೆದರದಿರು ಇನ್ನು ಹೆದರದಿರು, ಇಮ್ಯಾನುವೇಲ್ ನಮ್ಮ ಜೊತೆಗಿರುವ. ಕೈ ಚಪ್ಪಾಳೆ ತಟ್ಟುತ್ತಾ, ಏನು ಬಂದರೂ ನಾನು ಯೇಸುವಿನ ನಾಮದಲ್ಲಿ ಎದುರಿಸುವೆನೆಂಬ ಧೈರ್ಯ ಈ ಗಳಿಗೆಯಲ್ಲಿ ನಾವು ಯೇಸುವನ್ನು ಸ್ತುತಿಸುವ ವೇಳೆಯಲ್ಲಿ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ಯಾಕೆಂದರೆ ಈ ಗಳಿಗೆಯಲ್ಲಿ ಯೇಸು ದೇವರು ನಿಮ್ಮನ್ನು ಮುಟ್ಟುವವರಾಗಿದ್ದಾರೆ. ಈ ಸ್ತುತಿಯ ಸಿಂಹಾಸನದಲ್ಲಿ ಹಾಜರಿರುವ ಓ ನನ್ನ ಕರ್ತರೇ, ನಮ್ಮನ್ನು ಅಭಿಷೇಕ ಮಾಡಿರಿ, ನಮಗೆ ಬಿಡುಗಡೆ ನೀಡಿರಿ, ಎಲ್ಲ ನೋವಿನಿಂದ ನಮ್ಮನ್ನು ಬಿಡಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸಲು, ನಿಮ್ಮ ಮಹಿಮೆಯನ್ನು ಸಾರಲು ಬೇಕಾದ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣ.
ನಂಬಿದವರೆಲ್ಲ ಕೈಯ ಬಿಟ್ಟರು, ಹೆದರದಿರು ನೀರು. ಜೊತೆಗಾರನಿಲ್ಲದೆ ಏಕಾಂಗಿಯಾಗಲು ಹೆದರದಿರು ನೀರು. ನಂಬಿದವರೆಲ್ಲ ಕೈಯ ಬಿಟ್ಟರು, ಹೆದರದಿರು ನೀರು. ಜೊತೆಗಾರನಿಲ್ಲದೆ ಏಕಾಂಗಿಯಾಗಲು ಹೆದರದಿರು ನೀರು. ತನ್ನಯ ಹಸ್ತದಿ ಚಿತ್ರಿಸಿ ನಿನ್ನ ಜೊತೆಯಲ್ಲಿ ನಡೆದು ಜೀವಿಸುವೆನೆಂದು. ತನ್ನಯ ಹಸ್ತದಿ ಚಿತ್ರಿಸಿ ನಿನ್ನ ಜೊತೆಯಲ್ಲಿ ನಡೆದು ಜೀವಿಸುವೆನೆಂದು. ಹೆದರದಿರು, ಇನ್ನು ಹೆದರದಿರು, ಇಮ್ಮಾನುವೇಲ್ ನಮ್ಮ ಜೊತೆಗಿರುವ. ಹೆದರದಿರು, ಹೆದರದಿರು, ಇನ್ನು ಹೆದರದಿರು, ಇಮ್ಮಾನುವೇಲ್ ನಮ್ಮ ಜೊತೆಗಿರುವ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. 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 ಹೆದರದಿರು, ಇನ್ನು ಹೆದರದಿರು, ಇಮ್ಯಾನುವೇಲ್ ನಮ್ಮ ಜೊತೆಗಿರುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನುವೇಲ್ ನಮ್ಮ ಜೊತೆಗಿರುವ. 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 Praise the Lord. Praise the Lord. Hallelujah. Hallelujah. ದೇವರ ಪ್ರಸನ್ನತೆಯಲ್ಲಿ ನಾವು ಇದ್ದೇವೆ. Praise the Lord. Praise the Lord. Hallelujah. 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 ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ನೀಡಿದ ಅನುಗ್ರಹಗಳ ಲೆಕ್ಕವನ್ನು ಮಾಡಲು ಅಸಾಧ್ಯ. ನಾನು ತಾಯಿಯ ಗರ್ಭದಿಂದ ಇವತ್ತಿನವರೆಗೆ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ಸ್ತೋತ್ರವನ್ನು ನಾನು ನೀಡಬೇಕು. ಯೇಸು ಹೇಳ್ತಾ ಇದ್ದಾರೆ, ಹೆದರಬೇಡ ನನ್ನ ಮಗನೇ, ನನ್ನ ಮಗಳೇ, ನಾನಿದ್ದೇನೆ ನಿನ್ನ ಜೊತೆಗೆ. ಇಮ್ಯಾನ್ಯುವೆಲ್, ದೇವರು ನಮ್ಮ ಸಂಗಡ, ನಮ್ಮ ಜೊತೆಗೆ ಇದ್ದಾರೆ, ನಮ್ಮನ್ನು ಮುಟ್ಟುತ್ತಾ ಇದ್ದಾರೆ, ನಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ. He is a powerful God. He is a holy God. He is a mighty God. ಯೇಸುವಿನ ಆ ಶಕ್ತಿ ನಮ್ಮನ್ನು ಹಿಡಿದು ಬರಲಿ. ಯೇಸು ನಮಗೆ ಬಿಡುಗಡೆ ನೀಡಲಿ. ಪ್ರಾರ್ಥಿಸೋಣ, ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ನಮ್ಮ ಮಂಗಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ಧರ್ಮ ಪ್ರಾಂತ್ಯಕ್ಕಾಗಿ ದೇವರನ್ನು ಸ್ತುತಿಸೋಣ, ಸ್ತುತಿ ಆರಾಧನೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಸ್ತುತಿ ಗೀತೆಯೊಂದಿಗೆ ನಾವು ದೇವರನ್ನು ಉತ್ತಮವಾಗಿ ಸ್ತುತಿಸಿದೆವು. ಕೀರ್ತನೆ 106 ಕೀರ್ತನೆ ವಾಕ್ಯ 1-2 ಹೇಳ್ತದೆ, ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ, ಎವರ್ ಲಾಸ್ಟಿಂಗ್ ಲವ್. ತೋರಿ ಆತನಿಗೆ ನಿಮ್ಮ ಸ್ತೋತ್ರ ಕೃತಜ್ಞತಾ, ವರ್ಣಿಸಬಲ್ಲನಾರು ಆತನ ಕಾರ್ಯಗಳನ್ನು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಹಿಮೆಯನ್ನು ಯಾರು ವರ್ಣಿಸಬಲ್ಲರು? ನಾವು ಯಾವಾಗ ದೇವರನ್ನು ಸ್ತುತಿಸ್ತೇವೋ, ಯೇಸುವನ್ನು ಮಹಿಮೆ ಪಡಿಸುತ್ತೇವೋ, ದೇವರ ಮಹಿಮೆ ನಮ್ಮ ನಡುವೆ ಇಳಿದು ಬರ್ತದೆ. ಮಾತ್ರವಲ್ಲ, ಸುತ್ತಮುತ್ತಲು ನಾವು ಯಾರಿಗಾಗಿ ಪ್ರಾರ್ಥಿಸ್ತೇವೋ, ನಾವು ಯಾರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸಿ ಸ್ತುತಿಸ್ತೇವೋ, ಆಗ ದೇವರ ಆತ್ಮ ಚಲಿಸ್ತಾ ಇದೆ. ಸಹೋದರ ಸಹೋದರರೇ, ಆದಗೋಸ್ಕರ ದೇವರು ನಮಗೆ ಕೀರ್ತನೆ 103 ಕೀರ್ತನೆ ಹೇಳ್ತದೆ, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು, ನೆನೆ ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು. ನೋಡಿ,
ಎಷ್ಟೋ ಬಾರಿ ನಾವು ದೇವರು ಮಾಡಿದ ಉಪಕಾರವನ್ನು ಮರೆಯುತ್ತೇವೆ. ಎಷ್ಟೋ ಸಾರಿ ದೇವರು ನಮ್ಮನ್ನು ಮುಟ್ಟಿ ಗುಣಪಡಿಸಿದವರಾಗಿದ್ದಾರೆ. ಮಾರಕ ವ್ಯಾಧಿಗಳಿಂದ ಗುಣಪಡಿಸಿ ನಮಗೆ ಬಿಡುಗಡೆ ನೀಡಿದಾಗ ನಾವು ದೇವರಿಗೆ ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಆದರೆ ಕೆಲವು ಸಮಯದಲ್ಲಿ ನಾವು ಮರೆತು ಬಿಡುತ್ತೇವೆ. ಈ ಉಪಕಾರಗಳನ್ನು ಎಂದಿಗೂ ಮರೆಯದೆ ನಾವು ಯೇಸುವನ್ನು ಸ್ತುತಿಸಲು ಬೇಕಾದ ಶಕ್ತಿಯನ್ನು ನೀಡಿರಿ ಎಂದು ಪ್ರಾರ್ಥಿಸೋಣ. ಈ ಗಳಿಗೆಯಲ್ಲಿ ನಾವು ದೇವರ ಮುಂದೆ, ಪ್ರಭು ಯೇಸುವಿನ ಮುಂದೆ ನಾವು ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಗಳಿಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಿಗೆ ಸಮರ್ಪಿಸಿಕೊಡೋಣ. ಈ ಸಮಯ ನಮಗೆ ದೇವರು ನೀಡಿದ ಈ ಸಮಯಕ್ಕಾಗಿ ಕೀರ್ತನೆ 34 ಅಧ್ಯಾಯ 5, ಆತನೆಡೆಗೆ ತಿರುಗಿದ ಮುಖ ಅರಳುವುದು. ಅಧ್ಯಾಯ 34 ವಾಕ್ಯ 5 ಹೇಳ್ತದೆ, ಆತನೆಡೆಗೆ ತಿರುಗಿದ ಮುಖ ಅರಳುವುದು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೇಸುವನ್ನು ನೋಡಿದಾಗ, ನಮ್ಮ ಹೃದಯ ಅಂತರಾಳದಿಂದ ಯೇಸುವನ್ನು ನೋಡಿದಾಗ ನಮ್ಮ ಮುಖ ಅರಳುವುದು ಮಾತ್ರವಲ್ಲ, ನಮಗೆ ಧೈರ್ಯ ಲಭಿಸುವುದು. ಎಲ್ಲ ಕಷ್ಟಗಳನ್ನು ಎದುರಿಸಲು ಧೈರ್ಯ ಬರುವುದು, ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಬರುವುದು. ಆರ್ಥಿಕ ಅಡಚಣೆಯಲ್ಲಿ ನೊಂದಾಗ, ನನಗೆ ಯಾರು ಇಲ್ಲ ಎಂದು ಎಣಿಸಿದಾಗ ಆ ಸ್ವಾಮಿ ಯೇಸು ನಮ್ಮ ಜೊತೆಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆದಗೋಸ್ಕರ ನಾವು ಈ ಗೀತೆಯೊಡನೆ ನಾವು ನಮ್ಮ ಯೇಸುವನ್ನು ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದ ನಿನ್ನ ಕೃಪೆಯಲ್ಲವೇ. ದೇವರ ಕೃಪೆ ಒಂದೇ ನನ್ನನ್ನು ಇವತ್ತು ಈ ಗಳಿಗೆಯಲ್ಲಿ ನಿಮ್ಮನ್ನು ಸ್ತುತಿಸಲು ಕರೆದುಕೊಂಡು ಬಂದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೃಪೆಯಲ್ಲಿ ನಾವು ಜೀವಿಸಬೇಕು. ನಿನ್ನ ಕೃಪೆ ಒಂದೇ ಸಾಕು ನನಗೆ ಯೇಸುವೇ ನನ್ನ ಜೀವಿತದಲ್ಲಿ. ಪ್ರಿಯ ಸಹೋದರ ಸಹೋದರಿಯೇ, ಈ ಗೀತೆ ಹಾಡುವಾಗ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮ ಸುತ್ತಮುತ್ತಲಿರುವ ಕುಟುಂಬಗಳು, ನೋವಿನಿಂದ ಬಳಲುತ್ತಿರುವ ಕುಟುಂಬಗಳನ್ನು ಸಮರ್ಪಿಸೋಣ. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ಕುಟುಂಬಗಳನ್ನು ಸಮರ್ಪಿಸೋಣ. ಒಂದು ಹೊತ್ತು ಊಟವಿಲ್ಲದೆ ಇರುವ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಕೈಯಲ್ಲಿ ಹಣವಿಲ್ಲದೆ ಇರುವ ಎಲ್ಲ ಕುಟುಂಬಗಳನ್ನು ಸಮರ್ಪಿಸೋಣ. ಆಸ್ಪತ್ರೆಯಲ್ಲಿ ನನಗೆ ಯಾರು ಇಲ್ಲ ಎಂದು ಚಿಂತಿಸುವ ನಮ್ಮ ಸಹೋದರ ಸಹೋದರಿಯರನ್ನು ಸಮರ್ಪಿಸುತ್ತಾ, ಯೇಸುವೆ ನಿಮ್ಮ ಕೃಪೆ ಅವರನ್ನು ಮುಟ್ಟಲಿ ಎಂದು ಪ್ರಾರ್ಥಿಸುತ್ತಾ ಈ ಗೀತೆಯನ್ನು ಹಾಡೋಣ. ಪ್ರಿಯ ಸಹೋದರ ಸಹೋದರಿಯೇ, ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ದೇವರ ಕೃಪೆ ಇಲ್ಲದೆ ನಾನು ಏನು ಮಾಡಲು ಆಗುವುದಿಲ್ಲ. ಯೇಸು ಅಪ್ಪ ನಿನ್ನ ಕೃಪೆ ನನ್ನನ್ನು ಆವರಿಸಲಿ. ಈ ಗಳಿಗೆಯಲ್ಲಿ ನನ್ನ ಜೀವನ ನೀನು ನನ್ನ ಬಗ್ಗೆ ಒಂದು ಯೋಜನೆಯನ್ನು ಇಟ್ಟಿದ್ದಿ. ಯೇಸುವೆ ಆ ಯೋಜನೆಯನ್ನು ತೋರ್ಪಡಿಸಿ ನನ್ನನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸೋಣ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪೆಯೇ. ನನ್ನ ಕುಟುಂಬ ಇವತ್ತು ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾನು ಹತ್ತಲಾಗದ ಸಾವನ್ನಪ್ಪಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನಕ್ಕೆತ್ತಿದ್ದು ನನ್ನ ಧ್ಯಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನಕ್ಕೆತ್ತಿದ್ದು ನನ್ನ ಧ್ಯಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಕೃಪೆಯೇ
ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಹಾಲೆಲೂಯಾ ಹಾಲೆಲೂಯಾ ಎಲ್ಲರೂ ಹಾಲೆಲೂಯಾ 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 ಒಂದು ಗಳಿಗೆ ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ. ನಾವು ಎಲ್ಲಿ ಇದ್ದರೂ ಕೂಡ ದೇವರ ವಾಕ್ಯವನ್ನು ಆಲಿಸಲು ಈ ಗಳಿಗೆಯಲ್ಲಿ ಹೋಗುತ್ತಾ ಇದ್ದೇವೆ. ದೇವರ ವಾಕ್ಯ ಸಜೀವ ವಾಕ್ಯ, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ. ಈ ವಾಕ್ಯಗಳಿಗೆ ಶಕ್ತಿ ಇದೆ. ಈ ವಾಕ್ಯಗಳನ್ನು ಆಲಿಸುವಾಗ ನಮಗೆ ರೋಗ ಸೌಖ್ಯ ಉಂಟಾಗುತ್ತದೆ, ನಮಗೆ ಬಿಡುಗಡೆ ಲಭಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈಗಳಿಗೆ ನಾವು ದೇವರ ವಾಕ್ಯವನ್ನು ಆಲಿಸಲು ಹೋಗುತ್ತಾ ಇದ್ದೇವೆ. ಆ ಪವಿತ್ರ ಆತ್ಮರು ದೇವರ ವಾಕ್ಯವನ್ನು ಬೋಧಿಸುವ ನಮ್ಮ ಸಹೋದರನ ಮೇಲೆ ಪವಿತ್ರ ಆತ್ಮರು ಇಳಿದು ಬರುವಂತೆ ಪ್ರಾರ್ಥಿಸೋಣ. ಈ ವಾಕ್ಯವನ್ನು ಆಲಿಸುವ ನಮ್ಮೆಲ್ಲರ ಮೇಲೆ ಪವಿತ್ರ ಆತ್ಮರ ಅಭಿಷೇಕ ನಡೆಯುವಂತೆ ನಾವು ಪ್ರಾರ್ಥಿಸೋಣ. ಒಂದು ಗಳಿಗೆ ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ ಹಾಗೂ ದೇವರ ಆತ್ಮ ನಮ್ಮ ಮೇಲೆ ಇಳಿದು ಬರುವಂತೆ ಪ್ರಾರ್ಥಿಸೋಣ. ಹಾಲೆಲೂಯಾ 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 ಹಾಲ 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 ಗಟ್ಟಿಯಾಗಿ ಸಿರಿ ಭಾಷೆವರಗಳಿಂದ ಸಿರಿ ಹಾಲೆಲೂಯಾ ಹಾಲೆಲೂಯಾ.
ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ನಾವು ಆಲಿಸೋಣ. ಇವತ್ತು ನಾವು ಪಂಚಶತಮ ದಿನವನ್ನು ಆಚರಿಸ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಒಂದೊಂದು ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಕ್ಷಣದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳುತ್ತಿರುವಾಗ ಇವತ್ತಿನ ದಿನದ ಸಂದೇಶವನ್ನು ನಾವು ಆಲಿಸೋಣ. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಒಂದು ಬಿರುಗಾಳಿ ಬೀಸುತ್ತದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಈ ಪಂಚಶತಮ ದಿನದಂದು ನಡೆದಂತ ಒಂದು ಘಟನೆ ಇದು. ಇವತ್ತು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇಂತಹ ಘಟನೆಗಳು ನಡೆಯಬೇಕು. ಇಲ್ಲದಿದ್ದರೆ ಈ ಲೋಕದ ವ್ಯಾಮೋಹದಲ್ಲಿ ಮುಳುಗಿಕೊಂಡು ನಾವು ದೇವರನ್ನು ಬಿಟ್ಟು ಎಲ್ಲೋ ಹೋಗಿ ನಮ್ಮ ಜೀವನವನ್ನು ವ್ಯರ್ಥ ಮಾಡುವಂಥ ಪರಿಸ್ಥಿತಿ ಈ ಲೋಕದಲ್ಲಿ ಮಾರ್ಪಟ್ಟಿದೆ. ಈಗ ಈ ಪವಿತ್ರ ಗಳಿಗೆಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರರೇ, ಆ ಪಂಚಶತಮ ದಿನದಂದು ಇಳಿದಂದ ಆ ಪವಿತ್ರ ಆತ್ಮರು ಇವತ್ತು ನನ್ನಲ್ಲಿ ಮತ್ತೆ ನಿನ್ನಲ್ಲಿ, ನನ್ನ ಮತ್ತೆ ನಿನ್ನ ಮನೆಯಲ್ಲಿ, ನಿಮ್ಮ ಎಲ್ಲ ಕುಟುಂಬಸ್ಥರಲ್ಲಿ ಈ ಪವಿತ್ರ ಆತ್ಮರ ಆಗಮನವಾಗಲಿ. ಈ ಪವಿತ್ರ ಆತ್ಮರು ಇಲ್ಲದಿದ್ದರೆ ಖಂಡಿತವಾಗಿ ನಾವು ಇವತ್ತು ಭಯಭ್ರಾಂತಿಯಿಂದ ಒಳಗೆ ಕೂತ್ಕೊಂಡು ಇರುವಾಗ ದೇವರ ಪವಿತ್ರ ಆತ್ಮ ನಮ್ಮನ್ನು ಇವತ್ತು ಅಭ್ಯಂಗಿಸಬೇಕು. ಆ ದೇವರ ಪವಿತ್ರ ಆತ್ಮ ನಮ್ಮನ್ನು ಅಭಿಷೇಕ ಮಾಡಬೇಕು. ಆ ದೇವರ ಪವಿತ್ರ ಆತ್ಮನಿಂದ ನಾವೆಲ್ಲರೂ ತುಂಬಬೇಕು. ಆಗ ಮಾತ್ರ ಪ್ರಿಯ ಸಹೋದರ ಸಹೋದರರೇ, ನಮ್ಮ ಎಲ್ಲ ಭ್ರಾಂತಿಯನ್ನು ಬಿಟ್ಟು ನಾವು ಧೈರ್ಯದಿಂದ ಹೊರಬರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ದೇವರ ವಾಕ್ಯನೇ ಹೇಳಲ್ಪಟ್ಟಿದೆ. ಈ ಕ್ಷಣದಲ್ಲಿ ಪಂಚಶತಮ ದಿನದಿಂದ ಅವರೆಲ್ಲರೂ ಹೆದರಿಕೆಯಿಂದ ಒಂದು ಮೇಲ ಅಂತಸ್ತಿನಲ್ಲಿ ಇರುವಂತ ಒಂದು ಕಟ್ಟಡದಲ್ಲಿ ಅವರು ಒಳಗಿದ್ದು ಆ ಬಾಗಿಲಲ್ಲಿ ಚಿಲಕ ಹಾಕಿ ಆಗ ಬೀಗ ಹಾಕಿ ಒಳಗೆ ಕೂತ್ಕೊಂಡಂದರ ಪ್ರೇಷಿತರು ಮತ್ತೆ ಮರಿಯಾ ಮಾತೆ ಅವರಿಗಾಗಿ ಪ್ರಾರ್ಥಿಸ್ತಿದ್ರು. ಅವರಿಗೆ ಶಕ್ತಿ ಕೊಟ್ಟವರು ಯಾರು? ಅವರಿಗೆ ಈ ದೇವರ ವಾಕ್ಯದ ಶಕ್ತಿ ಕೊಟ್ಟವರು ಯಾರು? ಅವರಿಗೆ ಆ ಪವಿತ್ರಾತ್ಮ ಶಕ್ತಿ ಬಂದಾಗಿನಿಂದ ಅವರಿಗೆ ಧೈರ್ಯ ಬಂತು. ಆ ಬಾಗಿಲನ್ನು ತೆರೆದರು, ಹೊರಗೆ ಹೋದ್ರು, ದೇವರ ವಾಕ್ಯವನ್ನು ಸಾರಲು ಮುಂದಾದ್ರು. ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಪ್ರಿಯ ಸಹೋದರರು ಒಂದಾನೊಂದು ಹೆದರಿಕೆಯಿಂದ ಎಷ್ಟೋ ಜನರು ನನಗೆ ಇವತ್ತು ಕೂಡ ಒಬ್ರು ಫೋನ್ ಮಾಡಿ ಹೇಳಿದ್ರು, ಒಬ್ಬರಿಗೆ ಕೋವಿಡ್ ಬಂದಿತ್ತಂತೆ, ಪಾಸಿಟಿವ್ ರಿಪೋರ್ಟ್. ಆ ರಿಪೋರ್ಟ್ ಅನ್ನು ಕೈಯಲ್ಲಿ ಹಿಡಿದ ಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರು. ಇಂಥ ಫೋನ್ಗಳು ಎಷ್ಟು ಇವತ್ತು ನಾನು ಬೆಳಿಗ್ಗೆ ಒಂದು ರಿಸೀವ್ ಮಾಡಿದ ಫೋನ್ ಹೆದರಿಕೆಯಿಂದ. ಮೊನ್ನೆ ಒಬ್ರು 33 ವರ್ಷದ ಯುವಕ ತನ್ನ ಹೆದರಿಕೆಯಿಂದಲೇ ಆ ಪಾಸಿಟಿವ್ ರಿಪೋರ್ಟ್ ತಗೊಂಡು ಆ ಹಾರ್ಟ್ ಅಟ್ಯಾಕ್ ಎಷ್ಟೋ ಜನರು ಸತ್ತು ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರರೇ, ನಾವು ಹಾಗೆ ಆಗಬಾರದು. ನಮಗೆ ದೇವರು ಕೊಟ್ಟಂತ ಒಂದು ಪವಿತ್ರ ಆತ್ಮ ಇದ್ದಾರೆ. ಅದು ಕೂಡ ಇವತ್ತಿನ ವಿಶ್ವಾಸದ ದಿನದಲ್ಲಿ ಈ ಪಂಚಶತಮ ದಿನದ ಈ ಗಳಿಗೆಯಲ್ಲಿ ಪ್ರಿಯ ಸಹೋದರ ನಾವೆಲ್ಲರೂ ಪವಿತ್ರಾತ್ಮರಿಂದ ತುಂಬಬೇಕು, ಪವಿತ್ರಾತ್ಮಗಾಗಿ ಪ್ರಾರ್ಥಿಸಬೇಕು. ನಾವು 9 ದಿನಗಳಿಂದ ದೇವರ ಪ್ರತಿಯೊಂದು ಪವಿತ್ರಾತ್ಮರ ಆಗಮನಕ್ಕಾಗಿ ನವೀನವನ್ನು ಮಾಡಿದೆವು. ಇವತ್ತು ಪಂಚಶತಮ ದಿನದಂದು ಪ್ರತಿಯೊಬ್ಬರ ಮೇಲೆ ಈ ಪವಿತ್ರಾತ್ಮ ಇಳಿದು ಬರಲೇಬೇಕು ಪ್ರಿಯರೇ. ಅಂತ ಒಂದು ಅದ್ಭುತ ಕಾರ್ಯಗಳು ನಮಗೆ ಆಗ ನಾವು ಕುಳಿತಿದ್ದ ನಿಮ್ಮ ಮನೆಗಳಲ್ಲಿ ನೀವು ಈ ದೇವರ ವಾಕ್ಯವನ್ನು ಕೇಳ್ತಿದ್ದೀರಿ. ನಿಮ್ಮ ಮನೆಯೊಳಗೆ ಈಗ ಈ ಬಿರುಗಾಳಿಯಂತೆ ಬಲವಾದ ಬಿರುಗಾಳಿ ಬೀಸುತ್ತಿದೆ ಅಂತ ನಿಮಗೆ ಆಗಬೇಕು. ನೀವು ಕುಳಿತಿದ್ದ ಎಲ್ಲ ಮನೆಯ ಮರ್ದನಿಸಬೇಕು ಶಬ್ದದಿಂದ. ಅಂತ ಪವಿತ್ರಾತ್ಮರ ಶಕ್ತಿ ನಿಮ್ಮಲ್ಲಿ ಇಳಿಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕಾಗಿ ದೇವರ ಶಕ್ತಿಯಿಂದ ತುಂಬಲು ಇವತ್ತಿನ ದಿನ ಈ ಪಂಚಶತಮ ದಿನದಂದು ನಾವೆಲ್ಲರೂ ಬೇಡುವಾಗ, ನಾವೆಲ್ಲರೂ ಒಟ್ಟಾಗಿ ಕೂಡಿ ಈ ಪವಿತ್ರಾತ್ಮ ಶಕ್ತಿಗಾಗಿ ನಾವು ಹಾತೊರೆಯುವಾಗ ಖಂಡಿತ ಸರ್ವಶಕ್ತ ದೇವರು ತನ್ನ ಪುತ್ರನ ಯೇಸುವಿನ ಮುಖಾಂತರ ಈ ಪವಿತ್ರಾತ್ಮರು ನನ್ನ ಮೇಲೆ ನಿನ್ನ ಮೇಲೆ ಖಂಡಿತವಾಗಿ ಸುರಿಸಲ್ಪಡುವರು. ಯಾಕೆಂದ್ರೆ ಪರಿಶುದ್ಧರ ಕಾರ್ಯಕಲಾಪಗಳಲ್ಲಿ 2ನೇ ಅಧ್ಯಾಯದಲ್ಲಿ 3 ಮತ್ತು 4 ವಚನಗಳು, ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು, ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯಾವ ರೂಪದಲ್ಲಿ? ಅಗ್ನಿಯ ರೂಪದಲ್ಲಿ ದೇವರ ಆತ್ಮವು ಅವರಲ್ಲಿ ಇಳಿಯಲ್ಪಟ್ಟಿತು. ಅವರು ಪರಿಶುದ್ಧರಾಗಿ
ಪ್ರತಿಯೊಂದು ದಿನವೂ ಕೂಡ ದೇವರಿಗೆ ಸ್ತುತಿ ಮಾಡಲು ಆ ದೇವರ ಶಕ್ತಿ, ಪವಿತ್ರಾತ್ಮರ ಅಗ್ನಿಯ ಜ್ವಾಲೆಯ ಶಕ್ತಿ ಅವರು ಕೆನ್ನಾಲಿಗೆ ಅಂತ ಅವರ ಮೇಲೆ ಇಳಿದು ಬತ್ತು. ಪ್ರಿಯ ಸಹೋದರ ಸಹೋದರಿ, ವಿಶ್ವಾಸವ ಇಟ್ಟುಕೊಂಡು ಈಗ ಪ್ರಾರ್ಥಿಸಿರಿ, ನಿಮ್ಮ ಮೇಲೂ ಕೂಡ ಈ ವಾಕ್ಯಗಳು ನೆರವೇರುತ್ತದೆ. ಯಾಕೆಂದ್ರೆ ಪವಿತ್ರಾತ್ಮ ಇಲ್ಲದಿದ್ರೆ ಏನು ಮಾಡೋಕ್ಕಾಗಲ್ಲ. ನಮಗೆ ಈ ಲೋಕದಲ್ಲಿ ಭಯದ ವಾತಾವರಣದಲ್ಲಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ಇವತ್ತು ಪ್ರತಿಯೊಬ್ಬರ ಪ್ರಿಯ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೋ ನೀವೆಲ್ಲರೂ 100% ನೀವು ಪವಿತ್ರಾತ್ಮರನ್ನು ಸ್ವೀಕರಿಸಬೇಕು. ಪವಿತ್ರಾತ್ಮರ ಆಗಮನ ನಿಮ್ಮಲ್ಲಿ ಆಗಲೇಬೇಕು. ನಿಮ್ಮನ್ನು ದೇವರು ಬಿಡುಗಡೆಗೊಳಿಸಲೇಬೇಕು. ಮುಂದೆ ಅದೇ ಹೇಳ್ತಾರೆ, ಪ್ರತಿಯೊಬ್ಬರ ಮೇಲೂ ಅಗ್ನಿಯ ಜ್ವಾಲೆಗಳು ಬಂದು ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಪ್ರೈಸ್ ದಿ ಲಾರ್ಡ್. ಬೇರೆ ಬೇರೆ ಭಾಷೆ, ಗಿಫ್ಟ್ ಆಫ್ ಟಂಗ್ಸ್ ಇದೆ, ಭಾಷಾ ವರಗಳಿದೆ, ಅದು ಬೇರೆ 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 ಭಾಷೆಗಳಲ್ಲಿ ಮಾತಾಡೋದು ಇನ್ನೊಂದು ವರ, ಪವಿತ್ರಾತ್ಮರ ವರ. ನಾವು ಹೆಚ್ಚಾಗಿ ನಮಗೆ ಕೆಲವರಿಗೆ ಕನ್ನಡ ಬಿಟ್ರೆ ಏನು ಬರಲ್ಲ, ಕೆಲವರಿಗೆ ಕೊಂಕಣಿ ಬಿಟ್ರೆ ಏನು ಬರಲ್ಲ, ಕೆಲವರಿಗೆ ತುಳು ಬಿಟ್ರೆ ಏನು ಬರಲ್ಲ. ಪ್ರಿಯ ಸಹೋದರ ಸಹೋದರ, ಪವಿತ್ರ ಆತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರುವಾಗ ಎಲ್ಲ ಭಾಷೆಗಳು ನಮಗೆ ಅರ್ಥ ಆಗುತ್ತವೆ. ಯಾವ ಭಾಷೆಯಲ್ಲಿ ಅವರು ಮಾತಾಡ್ಲಿ ಪ್ರಿಯರೇ, ನಮಗೆ ಅರ್ಥ ಆಗುವಂತೆ ಪವಿತ್ರ ಆತ್ಮರು ನಮ್ಮಲ್ಲಿ ಇದ್ದುಕೊಂಡು ಅದನ್ನು ತಿಳಿಯಪಡಿಸ್ತಾರೆ. ಯಾಕೆಂದ್ರೆ ಯೇಸುವಿನ ಮುಖಾಂತರ ಹೇಳಲ್ಪಟ್ಟ ಈ ವಾಕ್ಯಗಳು ಖಂಡಿತವಾಗಿ ನಮ್ಮಲ್ಲಿ ನೆರವೇರುತ್ತವೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಇವತ್ತು ಎಲ್ಲ ಭಾಷೆಗಳನ್ನು ಅರಿಯಲಿಕ್ಕೆ ನಾವು ಈ ಪವಿತ್ರಾತ್ಮರ ಹತ್ರ ಪ್ರಾರ್ಥಿಸಬೇಕು. ಈ ಪವಿತ್ರಾತ್ಮರ ಆಗಮನ ನನ್ನಲ್ಲಿ ಮತ್ತೆ ನಿಮ್ಮಲ್ಲಿ ಆಗಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೆ ಇವತ್ತು ನಮ್ಮ ಜೀವವನ್ನು ಸರಿಪಡಿಸಲು ಈ ಕೊರೋನಾ ವೈರಸ್ ನಮ್ಮ ದೇಹದಲ್ಲಿ ಬರಬಾರ್ದಂತ ಯಾವುದೆಲ್ಲ ಟಾನಿಕ್ಗಳು, ಯಾವೆಲ್ಲ ಕಷಾಯಗಳೆಲ್ಲ ಕುಡಿತೇವೆ ನಾವು. ಅದ್ರ ಬದಲು ಈ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ನೋಡಿ, ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುಕ್ತರಾಗುವಿರಿ. ಪ್ರೈಸ್ ದಿ ಲಾರ್ಡ್. ನೀವು ಬಲಗೊಳ್ಳುವಿರಿ. ಆಗ ನೀವು ಜೆರೂಸಲೇಮಿನಲ್ಲೂ, ಜೆರೂಸಲೇಮ್ ಅಂದ್ರೆ ನಮ್ಮ ಕುಟುಂಬ, ಜುದೇಯದಲ್ಲೂ ಅಂದ್ರೆ ನೆರೆಕೊರೆಯವರಲ್ಲೂ, ಸಮಾರ್ಯದಲ್ಲೂ, ಸಮಾಜದಲ್ಲೂ ಹಾಗೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೊತೆಯಲ್ಲಿ ಯೇಸು ಇದ್ದಾರೆ. ಆ ಯೇಸು ಇರುವಾಗ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರ್ತದೆ. ಪವಿತ್ರಾತ್ಮರ ಶಕ್ತಿ ಇಳಿದು ಬಂದಾಗ ನಾವು ಹೊಸ ಸೃಷ್ಟಿ ಆಗುತ್ತೇವೆ, ಹೊಸ ರೂಪವನ್ನು ತಳುತ್ತೇವೆ. ಯಾಕೆಂದ್ರೆ ಆ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಬಲ ಹೆಚ್ಚುವುದು, ನಿಮ್ಮ ಶಕ್ತಿ ಹೆಚ್ಚುವುದು. ಯಾಕೆಂದ್ರೆ ಪವಿತ್ರಾತ್ಮರ ಆಗಮನದಿಂದ ಎಲ್ಲ ದೇವರ ಮಕ್ಕಳು ಶಕ್ತಿಯುತರಾಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನಾವು ಸಾಕ್ಷಿಗಳಾಗುತ್ತೇವೆ. ಎಲ್ಲಿ? ನಮ್ಮ ಕುಟುಂಬದಲ್ಲಿ ನಾವು ಸಾಕ್ಷಿಗಳಾಗುತ್ತೇವೆ, ನಮ್ಮ ಸಮಾಜದಲ್ಲಿ, ನನ್ನ ಹೊರಕರೆಯಲ್ಲಿ, ನಮ್ಮ ಚರ್ಚ್ಗಳಲ್ಲಿ ನಾವು ಸಾಕ್ಷಿಗಳಾಗುತ್ತೇವೆ. ಕಡೆಯವರೆಗೆ ಎಲ್ಲೂ ಹೋದ್ರೂ ಕೂಡ ನಾವು ದೇವರ ಸಾಕ್ಷಿಗಳಾಗುತ್ತೇವೆ. ಅದಕ್ಕೆ ಪ್ರತಿಯೊಬ್ಬರಿಗೆ ನಿಮಗೆ ದೇವರು ಒಂದಾನೊಂದು ಉಪಕಾರವನ್ನು ಮಾಡಿಯೇ ಇದೆ. ಒಂದಾನೊಂದು ಅದ್ಭುತ ನಿಮ್ಮ ದೇಹದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ಆಗಿಯೇ ಆಗಿದೆ. ಖಂಡಿತವಾಗಿ ಅದ್ಭುತಗಳು ಆಗದಂತ ಮನುಷ್ಯರು ಈ ಲೋಕದಲ್ಲಿ ಯಾರಿಲ್ಲ. ಎಲ್ಲ ಜೀವನದಲ್ಲಿ ಕೂಡ ದೇವರು, ಎಲ್ಲರ ಜೀವನದಲ್ಲಿ ಕೂಡ ದೇವರ ಅದ್ಭುತಗಳನ್ನು ಮಾಡಿದ್ದಾರೆ ಪ್ರಿಯರೇ. ಈ ಅದ್ಭುತಗಳನ್ನು ನಾವು ಸಾಕ್ಷಿ ಪಡಿಸಬೇಕು. ಸುಮ್ಮದು ಕೂತ್ಕೊಳ್ಳುವುದಲ್ಲ. ಸುಮ್ಮಗೆ ಕೂತ್ಕೊಂಡ್ರೆ ಏನಾಗುತ್ತೆ? ಸುವಾರ್ತೆ ಮುಂದಕ್ಕೆ ಹೋಗುದಿಲ್ಲ. ನಾವು ಯೇಸುವಿಗೆ ಸಾಕ್ಷಿಗಳಾಗುವುದಿಲ್ಲ. ಅದನ್ನು ಇತರರಿಗೆ ಹೇಳಿಬೇಕು. ಫೋನ್ ಮುಖಾಂತರವ, ಇಲ್ಲದ್ರೆ ನಿಮ್ಮ ವಾಟ್ಸಪ್ ಮುಖಾಂತರವ, ಫೇಸ್ಬುಕ್ ಮುಖಾಂತರವ, ಇಲ್ಲದ್ರೆ ಏನಾದ್ರೂ ಮಾಡಿ ಆದ್ರೂ ಒಂದು ಫೋನ್ನಲ್ಲಿ ಆದ್ರೂ ಏನು ದೇವರಿಗೆ ಸಾಕ್ಷಿಯನ್ನು ನೀಡಬೇಕು. ನೀವು ಸಾಕ್ಷಿಗಳಾಗಬೇಕು. ಅದನ್ನು ಯಾವತ್ತೂ ನೀವು ಮುಚ್ಚಿಡಬೇಡಬಾರದು. ಯಾಕಂದ್ರೆ ದೇವರು ಮಾಡುವುದು ಯಾತಕ್ಕೆಂದ್ರೆ ಅದ್ಭುತ ಕಾರ್ಯಗಳು ಅವರಿಗೆ ಸಾಕ್ಷಿಯಾಗಿ ಜೀವಿಸಲು. ಯೇಸು ಎಷ್ಟೋ ಅದ್ಭುತಗಳನ್ನು ಜೀವನದಲ್ಲಿ ಮಾಡಿದ್ರು. ಎಷ್ಟೋ ಜನ ಅವರೆಲ್ಲ ಏನದು ಸುಮ್ಮನೆ ಕೂತಾರ? ಓಡಿ ಹೋಗಿ 10 ರಾಜ್ಯಗಳಿಗೆ ಹೋಗಿ ದೇವರ ವಾಕ್ಯಗಳನ್ನು ಸಾರಿದರು. ಎಲ್ಲಿ ಹೋದ್ರೂ ಕೂಡ ದೇವರಿಗೆ ಸಾಕ್ಷಿ ಆದ್ರು ಪ್ರಿಯರೇ. ಈಗ ನಾವೇನು ಮಾಡ್ತೇವೆ? ಎಷ್ಟು ವರ್ಷದಿಂದ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ನಾವು. ಮೊದಲಿಗೆ ನಮಗೆ ಚರ್ಚಿಗೆ ಹೋಗ್ಲಿತ್ತು, ಹಾಲ್ಗಳಲ್ಲಿ ಹೋಗ್ತಿದ್ದೆವು, ಎಲ್ಲಾದ್ರೂ ದೇವರ ವಾಕ್ಯವನ್ನು ಆಲಿಸ್ತಿದ್ರು. ಎಷ್ಟು ಅದ್ಭುತಗಳು ನಮ್ಮ ಮಧ್ಯದಲ್ಲಿ ನಡೆದಿದೆ. ಸಾಕ್ಷಿ ಹೇಳಲಿಕ್ಕೆ ಬರ್ರಿ ಅಂದ್ರೆ ಯಾರು ಬರಕ್ಕಿಲ್ಲ, ಸುಮ್ಮಗೆ ಕೂರ್ಕೊಂಡಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ಹಾಗೆ ಅಲ್ಲ. ಅದು ಪವಿತ್ರಾತ್ಮರ ಜೀವನ ಅಲ್ಲ. ನಾವು ಧೈರ್ಯದಿಂದ ತುಂಬಿ ದೇವರಿಗೆ ಸಾಕ್ಷಿ ಆಗುವಂತ ಮಕ್ಕಳಾಗಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್,
ಅದಕ್ಕಾಗಿ ನಾವು ಪವಿತ್ರಾತ್ಮರ ಆಗಮನ ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ಆಗಲೇಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 31ನೇ ವಚನ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 31ನೇ ವಚನ. ಹೀಗೆ ಪ್ರಾರ್ಥನೆ ಮಾಡಿದಾಗ ಪ್ರೇಷಿತರು ನೋಡಿ, ಪ್ರಾರ್ಥನೆ ಮಾಡ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಪ್ರೇಷಿತರು ಒಂದಾಗಿ ಪ್ರಾರ್ಥಿಸುವಾಗ, ಅವರು ದೇವರನ್ನು ಸ್ತುತಿಸುವಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಮತ್ತೆ ಅವರು ಪವಿತ್ರಾತ್ಮ ಭರಿತರಾದರು. ದೇವರ ವಾಕ್ಯ ಹೇಳ್ತದೆ, ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು. ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡಿ, ನಮ್ಮ ಭಾರತ ದೇಶದಲ್ಲಿ ನಾವೊಂದು 2% ಇದ್ದೀವಿ ಅಂತ ಹೇಳ್ತೀವಿ. 2% ಎಷ್ಟೋ ಸಾಕು ಭಾರತ ದೇಶದಲ್ಲಿ ಸುವಾರ್ತಿಸ್ತಾ ಇರ್ಲಿಕ್ಕೆ. ಆದ್ರೆ ನಾವೇನ್ ಮಾಡ್ತೇವೆ? ಅಯ್ಯೋ, ಯಾರೊಬ್ಬರೂ ಮಾತಾಡುವುದಿಲ್ಲ ಯೇಸುವಿನ ಬಗ್ಗೆ. ಎಲ್ಲೇ ಸುಮ್ಮಗೆದ್ದೇವೆ ನಾವು. ಅವರ ಭಯ, ಇವರ ಭಯ, ಅದು ಸಂಘ ಇದು ಸಂಘ, ಇದ್ರ ಭಯ. ಏನು ದೇವರನ್ನು ಸಾಕ್ಷಿ ಪಡಿಸ ನಮ್ಗೆ ಯಾರ ಭಯ? ಈ ಲೋಕದಲ್ಲಿ ನಾವು ಭಯಭ್ರಾಂತರಾಗಿ ಒಳಗೆದುಕೊಂಡು ಸಾಯುವುದಕ್ಕಿಂತ ಹೊರಗೆ ಹೋಗಿ ದೇವರ ವಾಕ್ಯವನ್ನು ಸಾರಿ ಏನಾದ್ರು ಆದ್ರೆ ಚಿಂತೆ ಇಲ್ಲ. ನೀವು ದೇವರ ಕೈಯಲ್ಲಿ ಇದ್ದೀರಾ ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೋಹನ್ನ 14:26 ಹೇಳಲ್ಪಟ್ಟಿದೆ. ಯೋಹನ್ನನ ಗ್ರಂಥ 14ನೇ ಅಧ್ಯಾಯ 26ನೇ ವಚನ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ ಹೆಸರಲ್ಲಿ ಪವಿತ್ರಾತ್ಮ ಕಳಿಸುವರು? ದೇವರು ಯೇಸುವಿನ ನಾಮದಲ್ಲಿ. ಯೇಸು ಹೇಳ್ತಾರೆ ನೋಡಿ, ಆದ್ರೆ ಪಿತನು ನನ್ನ ಹೆಸರಿನಲ್ಲಿ, ಅಂದ್ರೆ ಪಿತ ದೇವರು ತನ್ನ ಪುತ್ರನ ಯೇಸುವಿನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರು. ನಮಗೆ ಪೋಷಕರು ಅಂದ್ರೆ ಹೆಲ್ಪರ್ ಅಂದ್ರೆ ನಮಗೆ ಖಂಡಿತವಾಗಿ ಅವರು ಒಬ್ಬರು ವಕೀಲರಾಗಿದ್ದಾರೆ. ವಕೀಲರು ನಮಗಾಗಿ ಪ್ರತ್ಯೇಕವಾಗಿ ನಮ್ಮ ಪಕ್ಷಕ್ಕೆ ನಿಂತು ನಮ್ಮನ್ನು ಈ ಲೋಕದಲ್ಲಿ ಜಯಗಳಿಸುವಂತೆ ಮಾಡುವಂತ ವಕೀಲರು. ಪ್ರೈಸ್ ದಿ ಲಾರ್ಡ್. ಅವರು ಪೋಷಕರು, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವ ಪೋಷಕರು. ಅವರನ್ನು ದೇವರು ಹೇಳ್ತಾರೆ, ಪಿತನು ನನ್ನ ಹೆಸರಿನಲ್ಲಿ ನಿಮಗೆ ಕಳುಹಿಸುವರು. ಅಂದ್ರೆ ಪಿತ ದೇವರು ತನ್ನ ಪುತ್ರನ ಯೇಸುವಿನ ಮುಖಾಂತರ ಈ ಪೋಷಕರನ್ನು, ಆ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಯೇಸು ಈ 3 ವರ್ಷದಲ್ಲಿ ಎಷ್ಟೆಲ್ಲ ಬೋಧನೆ ಮಾಡಿದ್ದಾರೋ, ಈ ಪವಿತ್ರ ಪುಸ್ತಕದಲ್ಲಿ ಏನೆಲ್ಲ ಇದೆಯೋ ಇದನ್ನೆಲ್ಲ ನಿಮಗೆ ನೆನಪಿಗೆ ತರುವರು. ಇದು ಪವಿತ್ರಾತ್ಮರ ವರದಾನವಾಗಿದೆ ಪ್ರಿಯ ಸಹೋದರ ಸಹೋದರಿ. ಎಷ್ಟೋ ಜನರು ಇವತ್ತು ಯಾವುದೊಂದು ವಾಕ್ಯಗಳನ್ನು ಕೂಡ ಪ್ರಾಕ್ಟೀಸ್ ಮಾಡದೆ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಪಟ ಅಂತ ಇಡೀ ಬೈಬಲ್ ಅನ್ನು ಹೇಳ್ತಾ ಇದ್ದಾರೆ. ಅವರು 1 ಸಲ 2 ಸಲ ಓದಿರಬಹುದು, ಆದ್ರೆ ಅದು ನೆನಪಿಗೆ ತರುವವರು ಯಾರು? ದೇವರ ವಾಕ್ಯವನ್ನು ನೆನಪಿಗೆ ತರುವವರು ಯಾರು? ಅದೇ ಪವಿತ್ರಾತ್ಮರ ಶಕ್ತಿಯಿಂದ ಮಾತ್ರ ಪ್ರಿಯ ಸಹೋದರ ಸಹೋದರರಿಗೆ ಸಾಧ್ಯವಾಗುವುದು. ದೇವರ ವಾಕ್ಯವನ್ನು ನಾವು ಪ್ರಸರಿಸಲು, ದೇವರ ವಾಕ್ಯವನ್ನು ಇತರಿಗೆ ಹೇಳಲು ಅದು ಒಂದೇ ಸಾಕು ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕಾಗಿ ಪ್ರೇಷಿತರ ಕಾರ್ಯಕಲಾಪಗಳು 11ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳಲ್ಪಟ್ಟಿದೆ. ಪ್ರೇಷಿತರ ಕಾರ್ಯಕಲಾಪಗಳು 11ನೇ ಅಧ್ಯಾಯ 15ನೇ ವಚನ. ನಾನು ಉಪದೇಶ ಮಾಡಲು ಪ್ರಾರಂಭಿಸಿದ ಕೂಡಲೇ ನಮ್ಮ ಮೇಲೆ ಇಳಿದಂತೆ ಅವರ ಮೇಲೂ ಪವಿತ್ರಾತ್ಮ ಇಳಿದು ಬಂದರು. ಪ್ರೇಷಿತರು ಹೇಳ್ತಾರೆ, ದೇವರ ವಾಕ್ಯವನ್ನು ಉಪದೇಶ ಮಾಡಲು ಪ್ರಾರಂಭಿಸಿದ ತಕ್ಷಣ ಅವರ ಮೇಲೂ ಅದನ್ನು ಕೇಳುವವರ ಮೇಲೂ ಪವಿತ್ರಾತ್ಮರ ವರದಾನ ಇಳಿದು ಬಂತು ಅಂತ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ಈ ವಾಕ್ಯವನ್ನು ನಾನು ನಿಮಗೆ ಹೇಳುತ್ತಿರುವಾಗ ನನ್ನ ಮೇಲೂ ಇದನ್ನು ಕೇಳುವ ನಿಮ್ಮ ಮೇಲೂ ಪವಿತ್ರಾತ್ಮ ಇಳಿದು ಬರ್ತಾರೆ ಪ್ರಿಯ ಸಹೋದರೇ. ಇವತ್ತು ನಡೆಯುವಂತ ಘಟನೆ, ಯಾಕಂದ್ರೆ ಪಂಚಶತಮ ದಿನದಂದು ಇದೇ ನಡೆದಿತ್ತು. ಇವತ್ತು ಪಂಚಶತಮ ದಿನದ ಹಬ್ಬವನ್ನು ಆಚರಿಸುವಾಗ ಇದೇ ವಾಕ್ಯ ಈಗಲೇ ತಕ್ಷಣ ನಮ್ಮಲ್ಲಿ ನೆರವೇರೋದು ನೀವು ನಂಬಿದರೆ ಪ್ರಿಯರೇ, ನೀವು ನಂಬಿದರೆ ಖಂಡಿತವಾಗಿ ಈ ಕ್ಷಣದಲ್ಲಿ ಅದೇ ಪವಿತ್ರಾತ್ಮ ನನ್ನ ಮೇಲೂ ನಿಮ್ಮ ಮೇಲೂ ಇಳಿದು ಬರುವುದು. ಯಾಕಂದ್ರೆ ದೇವರು ಖಂಡಿತ ನುಡಿದಂತ ಪ್ರತಿಯೊಂದು ವಾಕ್ಯಗಳು ನೆರವೇರಿಯೇ ಸಿದ್ಧ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಇವತ್ತು ಪ್ರಾರ್ಥಿಸಿರಿ ನೀವು. ನಾನು ದೇವರ ವಾಕ್ಯವನ್ನು ಈಗ ಹೇಳುತ್ತಿರುವಾಗ ನನ್ನ ಮೇಲೂ ನಿಮ್ಮ ಪ್ರತಿಯೊಬ್ಬರ ಮೇಲೂ ಪವಿತ್ರಾತ್ಮ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 8ನೇ ವಚನದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತಾಡುತ್ತಿರುವುದನ್ನು ತನ್ನ ಮಾತೃಭಾಷೆಯಲ್ಲಿ ಕೇಳುತ್ತಿರುವುದು ಹೇಗೆ? ಅಲ್ಲಿ ಎಷ್ಟೋ ಭಾಷೆ ಆಡುವವರು ಜನರಿದ್ದರು. ಪೇತ್ರನು ಮೊದಲನೇ ತನ್ನ ದೇವರ ವಾಕ್ಯವನ್ನು ಸಾರುವಾಗ ಪವಿತ್ರಾತ್ಮ ಬಂದ ಮೇಲೆ ಪಂಚಶತಮ ದಿನದಂದು
ಆ ಮಾಳಿಗೆಯಿಂದ ಇಳಿದು ಬಂದು ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಅಲ್ಲಿ ಪ್ರತಿಯೊಂದು ಭಾಷೆಗಳನ್ನು ಆಡುತ್ತಿರುವ ಜನರು ಇದ್ರು. ಎಲ್ಲರಿಗೆ ಅವರವರ ಭಾಷೆಯಲ್ಲಿ ಆ ದೇವರ ವಾಕ್ಯ ಕೇಳಿಸಿತು. ಅಂದ್ರೆ ಇದು ಪವಿತ್ರಾತ್ಮ ವರದಾನಗಳು. ಪ್ರಿಯ ಸಹೋದರ ಸಹೋದರರೇ, ನಮಗೆ ಯಾವಾಗಲೂ ನಾಚಿಕೆ ಆಗಬಾರದು ನಮ್ಮ ಭಾಷೆ ಮಾತಾಡಲು. ನಮ್ಮ ಭಾಷೆ ಮಾತಾಡುವಾಗ ಯಾರಿಗೆ ದೇವರ ವಾಕ್ಯ ಅರಿವಾಗಬೇಕು, ದೇವರು ಯಾರ ಹೃದಯವನ್ನು ತೆರೆಯುತ್ತಾರೋ, ಯಾರ ಮನಸ್ಸನ್ನು ತೆರೆಯುತ್ತಾರೋ ಅವರಿಗೆ ಅವರ ಭಾಷೆಯಲ್ಲಿ ಆ ದೇವರ ವಾಕ್ಯ ಖಂಡಿತಲು ಆಲಿಸಲು ಆಗುತ್ತದೆ. ಇದು ಪವಿತ್ರಾತ್ಮರ ವರದಾನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದು ಎಲ್ಲ ಅವರು ಎಲ್ಲ ಅದು ಲೀಸ್ಟೇ ಕೊಡ್ತಾರೆ. ಅಲ್ಲಿ ದೇವರ ವಾಕ್ಯದಲ್ಲಿ ಲೀಸ್ಟ್ ಇದೆ, ಯಾರ್ಯಾರಲ್ಲಿದ್ದಾರೆ, ಯಾವ ಯಾವ ಭಾಷೆ ಆಡುವವರು ಇದ್ದಾರೆ. ಸಾಧಾರಣ ಒಂದು 25 ಭಾಷೆ ಆಡುವವರು ಅಲ್ಲಿ ಇದ್ದಾರೆ. ಆ 25 ಭಾಷೆಗಳಲ್ಲೂ ಕೂಡ ಪೇತ್ರನು ಹೇಳಿದಂತ ಒಂದೇ ಒಂದು ವಾಕ್ಯ ಎಲ್ಲ ಭಾಷೆಗಳಲ್ಲೂ ಕೇಳುವುದಾದ್ರೆ ಎಂಥ ಪವಿತ್ರಾತ್ಮರ ಶಕ್ತಿ ಇರಬೇಕು. ಪ್ರಿಯ ಸಹೋದರರೇ, ಇವತ್ತು ನಮಗೆ ಖಂಡಿತವಾಗಿ ಇದು ಅರ್ಥ ಮಾಡಬೇಕು. ನಾವು ಪವಿತ್ರಾತ್ಮರಿಂದ ತುಂಬಲು ಪ್ರಾರ್ಥಿಸಬೇಕು. ಇವತ್ತು ನಾವು ಪವಿತ್ರಾತ್ಮರ ಭರಿತರಾಗಲು ಪ್ರಾರ್ಥಿಸಬೇಕು. ಪ್ರಿಯ ಸಹೋದರ ಸಹೋದರೇ, ನಾವು ಯಾವುದಕ್ಕೂ ಹೆದರಬಾರದು. ಖಂಡಿತವಾಗಿ ಈ ಲೋಕಕ್ಕೆ ಹೆದರಬೇಡಿ, ಈ ಲೋಕದ ಎಲ್ಲಾ ಶಕ್ತಿಗಳಿಗೆ ಹೆದರಬೇಡಿ, ಈ ಲೋಕದ ಕೊರೋನಾಗೆ ಹೆದರಬೇಡಿ. ಏನು ಮಾಡಕ್ಕೆ ಸಾಧ್ಯವಿಲ್ಲ. ನೀನು ದೇವರಲ್ಲಿ ಇದ್ರೆ ಸಂಪೂರ್ಣವಾಗಿ ಪ್ರಿಯರೇ 50% ದೇವರಲ್ಲಿ 50% ಲೋಕದಲ್ಲಿ ಇದ್ರೆ ಅದು ಸರಿಯಲ್ಲ. ಅದರಲ್ಲಿ ನಿಮಗೆ ಯಾವ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ 100ಕ್ಕೆ 100% ನೀನು ಯೇಸುವನ್ನು ಅವಲಂಬಿಸಿ ನಡೆಯುವುದಾದ್ರೆ ಪ್ರಿಯ ಸಹೋದರೇ, ನಿನಗೆ ಖಂಡಿತವಾಗಿ ರಕ್ಷಣೆ ಉಂಟೇ ಉಂಟು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದು ಪಕ್ಕ ಇರಬೇಕು ಪ್ರಿಯರೇ. ಅದಕ್ಕೆ ನಾವು ಲೋಕದಲ್ಲಿ ಜೀವಿಸ್ತೇನೆ, ಯೇಸುವಲ್ಲಿ ಜೀವಿಸ್ತೇನೆ ಅದು ಆಗುವುದಿಲ್ಲ. ನಾನು ಲೋಕದಲ್ಲಿ ಅಲ್ಲ, ನೀವು ಯೇಸುವಲ್ಲಿ ಜೀವಿಸುವಾಗ ಲೋಕದಲ್ಲಿ ಜೀವಿಸಲು ನನಗೆ ದೇವರು ಶಕ್ತಿ ಕೊಡ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ಪ್ರಿಯರೇ, ನಾವು ಈ ಲೋಕಕ್ಕೆ ಹೆದರಬೇಡಿ, ಯಾವ ರೋಗಗಳಿಗೆ ಹೆದರಬೇಡಿ. ಯಾಕೆಂದ್ರೆ ನಿಮಗೆ ಶಕ್ತಿಯನ್ನು ಕೊಡುವಾತ ದೇವರು ನಿಮ್ಮೊಂದಿಗಿದ್ದಾರೆ. ಆ ಪವಿತ್ರಾತ್ಮರ ನಿಮ್ಮನ್ನು ಅವಲಂಬಿಸಿ ನಡೆಯಬೇಕು. ನೀವು ಪವಿತ್ರಾತ್ಮರನ್ನು ಅವಲಂಬಿಸಿ ನಡೆಯಬೇಕು. ಪವಿತ್ರಾತ್ಮರು ನಿಮಗೆ ಏನು ಹೇಳ್ತಾರೆ ಅದನ್ನು ನೀವು ಕೇಳಬೇಕು ಪ್ರಿಯರೇ. ಈ ಲೋಕದ ವ್ಯಾಮೋಹಕ್ಕೆ ಕಿವಿ ಕೊಡುವುದಲ್ಲ, ಸ್ವಲ್ಪ ದೇವರ ವಾಕ್ಯಕ್ಕೆ ಕೂಡ ಕಿವಿ ಕೊಡಬೇಕು. ದೇವರ ವಾಕ್ಯವನ್ನು ಆಲಿಸಬೇಕು, ದೇವರ ವಾಕ್ಯವನ್ನು ಓದಬೇಕು. ಅದನ್ನು ಹೆಚ್ಚು ಮಟ್ಟದಲ್ಲಿ ನಾನು ನನ್ನ ಜೀವನದಲ್ಲಿ ಕಾರ್ಯಗತ ಮಾಡಬೇಕು. ಆಗ ಮಾತ್ರ ಪ್ರಿಯ ಸಹೋದರ ಸಹೋದರಿ, ನೀನು ಓದಿದಂಥ ಪ್ರತಿಯೊಂದು ವಾಕ್ಯವು, ನೀನು ಕೇಳಿದಂಥ ಪ್ರತಿಯೊಂದು ವಾಕ್ಯವು ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದಕ್ಕೆ ಹೆದರಬೇಡಿ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಗ್ರಂಥದಲ್ಲಿ 14ನೇ ಅಧ್ಯಾಯ 16ನೇ ವಚನ, ಯೋಹನ್ನ 14:16 ಹೇಳ್ತದೆ, ನಾನು ಪಿತನಲ್ಲಿ ಕೇಳಿಕೊಳ್ಳುವನು, ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಕಷ್ಟದ ಸಮಯದಲ್ಲೂ ಕೂಡ ಇದ್ದಾರೆ, ನಿಮ್ಮ ಸಂತೋಷದ ಸಮಯದಲ್ಲೂ ಕೂಡ ಇದ್ದಾರೆ, ನಿಮ್ಮ ನಷ್ಟಗಳ ಸಮಯದಲ್ಲಿ ಇದ್ದಾರೆ, ನಿಮ್ಮ ಸೋಲುಗಳಲ್ಲೂ ಇದ್ದಾರೆ, ನಿಮ್ಮ ಕಷ್ಟ ಬಾಧೆಗಳಲ್ಲೂ ಇದ್ದಾರೆ, ನಿಮ್ಮ ಸಾಲದ ಬಾಧೆಗಳು ಇರುವಾಗ ನಿಮ್ಮಲ್ಲಿ ಇದ್ದಾರೆ. ಹೆದರಬೇಡಿ, ನಿಮ್ಮನ್ನು ಪವಿತ್ರಾತ್ಮ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮನ್ನು ಉದ್ಧರಿಸುವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಲಾರ್ಡ್. ಯಾವುದಕ್ಕೂ ಹೆದರಬೇಡಿ. ಇವತ್ತೇನು ಸಮಸ್ಯೆಗಳಿವೆ, ಇವತ್ತೇನು ಲೋನ್ ಕಟ್ಟಲಿಕ್ಕೆ ಆಗುದಿಲ್ಲ, 4 ಕಂತುಗಳು ಬಾಕಿ ಇವೆ, ಅದು ಇವೆ, ಏನು ಎಲ್ಲ ದೇವರಲ್ಲಿ ನಂಬಿಕೊಂಡು ನಡೆಯಿರಿ ಪ್ರಿಯರೇ. ನಿಮ್ಮ ಎಲ್ಲ ಸಾಲವನ್ನು ತೀರಿಸಲು ಶಕ್ತರಾಗಿದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಸಮಸ್ಯೆಗಳಿಗಿಂತ ದೇವರು ದೊಡ್ಡವರು. ನಿಮ್ಮ ಸಮಸ್ಯೆಗಳಿಂದ ಪವಿತ್ರಾತ್ಮರು ದೊಡ್ಡವರು. ನಿಮ್ಮ ಸಮಸ್ಯೆಗಳಿಂದ ಯೇಸು ದೊಡ್ಡವರು ಪ್ರಿಯರೇ. ಇದಕ್ಕಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ದೊಡ್ಡ ಮಾಡಬೇಡಿ. ದೇವರು ದೊಡ್ಡವರು ನೆನೆಸಿಕೊಂಡು ನಿಮ್ಮ ಸಮಸ್ಯೆಗಿಂತ ಎಲ್ಲಾ ನಿಮ್ಮ ಸಮಸ್ಯೆಗಳನ್ನು ಒಂದು A4 ಸೈಜ್ ಪೇಪರ್ ಅಲ್ಲಿ, ಬಿಳಿ ಪಾಳೆಯಲ್ಲಿ ಎಲ್ಲ ಬರೆಯಿರಿ. ಬೇಕಿದ್ರೆ ಎಲ್ಲ ಬರೀ, ನಿಮ್ಮ ಸಮಸ್ಯೆಗಳನ್ನು ಎಲ್ಲ ಬರೆಯಿರಿ. ಇನ್ನೊಂದು ಪುಟ ತಿರುಗಿಸಿ ಅದರ ಮೇಲೆ ನನ್ನ ಎಲ್ಲ ಈ ಸಮಸ್ಯೆಗಳಿಂದ ನನ್ನ ದೇವರು ದೊಡ್ಡವರು ಅಂತ ಬರೆಯಿರಿ. ಬೈಬಲಲ್ಲಿ ಇಡಿ, ಪ್ರತಿಯೊಂದು ದಿವಸ ಪ್ರಾರ್ಥಿಸಿರಿ. ಯಾಕೆಂದರೆ ನನ್ನ ಸಮಸ್ಯೆಗಳನ್ನು ಎದುರಿಸಲು ಶಕ್ತರಾದ ದೇವರ ಮಗ ನೀನು, ದೇವರ ಮಗಳು ನೀನು. ಪ್ರಿಯ ಸಹೋದರ ಸಹೋದರರೇ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಆ ಶಕ್ತಿ ಇವತ್ತು ನಿಮಗೆ ದೇವರು ಕೊಡ್ತಾರೆ. ಆ ಶಕ್ತಿಯನ್ನು ಅನುಗ್ರಹಿಸಿ ನಡೆಯಿರಿ ಪ್ರಿಯ ಸಹೋದರ ಸಹೋದರಿ. ಯಾವುದಕ್ಕೂ ಹೆದರಬೇಡಿ, ಈ ಲೋಕಕ್ಕೆ ಹೆದರಬೇಡಿ, ಈ ಲೋಕದ ವ್ಯಾಮೋಹಗಳಿಗೆ ಹೆದರಬೇಡಿ. ಇದನ್ನು ಜಯಿಸಬೇಕು. ನೀವು ಈ ಜಯಿಸಬೇಕು, ಕೊರೋನಾವನ್ನು ನಾವು ಜಯಿಸಬೇಕು. ನಾವು ಜಯಿಸಲಿ ಆಳಬೇಕು. ಯಾವುದು ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್, ಅದನ್ನು ನಾವು ಜಯಿಸಬೇಕು. ಯಾಕಂದ್ರೆ ಇವತ್ತು ಈ ಪಂಚಶತ ದಿನದಂದು ದೇವರು ಕೊಡುವಂತ ಪವಿತ್ರ ಆತ್ಮ ವಿಶೇಷವಾದ ಶಕ್ತಿಯಾಗಿದೆ ಪ್ರಿಯ ಸಹೋದರ ಸಹೋದರರೇ. ಅದಕ್ಕೆ ಯೇಸು ಹೇಳ್ತಾರೆ ನೋಡಿ, ನಾನು ಪಿತನನ್ನು ಬೇಡಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಲ್ಲಿ ಹೋದ್ರೂ ಕೂಡ ಈ ಪವಿತ್ರ ಆತ್ಮ ನಿಮ್ಮೊಂದಿಗಿದ್ದಾರೆ. ನಿಮ್ಮ ಹಿಂದೆ ಕೂಡ ಇದ್ದಾರೆ, ನಿಮ್ಮ ಮುಂದೆ ಕೂಡ ಇದ್ದಾರೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 33ನೇ ವಚನ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 33ನೇ ವಚನ. ಯೇಸು ದೇವರ ಬಲಪಾರ್ಶ್ವದಲ್ಲಿ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಅವರನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಈಗ ಕೇಳುವಂತ ಪ್ರತಿಯೊಂದು ವಾಕ್ಯಗಳು ಅವರದ್ದು. ಪ್ರಿಯ ಸಹೋದರ ಸಹೋದರಿ, ಅವರ ಮೇಲೆ ಪವಿತ್ರಾತ್ಮ ಬಂದು ಆ ಪವಿತ್ರಾತ್ಮದಿಂದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಆ ಪವಿತ್ರಾತ್ಮ ನಮ್ಮ ಮೇಲೆ ಕಳುಹಿಸಿ ಈಗ ನಿಮ್ಮ ಹತ್ರ ಮಾತಾಡುವುದು, ಈಗ ನಿಮ್ಮ ನುಡಿದು ಆ ಪವಿತ್ರಾತ್ಮನ ಶಕ್ತಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ನೋಡಿ, ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಅವರನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು ಆ ಸರ್ವೇಶ್ವರ ದೇವರನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನು ಮಾಡ್ಬೇಕು ಇನ್ನು ಮುಂದೆ? ಇವತ್ತು ಈ ಪಂಚಶತಮ ದಿನದಲ್ಲಿ ನಾವು ಪಡೆದಂತ ಪವಿತ್ರಾತ್ಮ, ನಾವು ಬರಮಾಡಿದಂಥ ಪವಿತ್ರಾತ್ಮ, ನಾವು ಅಭಿಷೇಕಿಸಲ್ಪಟ್ಟಂತ ಪವಿತ್ರಾತ್ಮ ಏನು ಮಾಡಬೇಕು? ನಾವು ಈ ಲೋಕದ ವ್ಯಾಮೋಹಕ್ಕೆ ನಾವು ಒಳಗಾದೆ, ದೇಹದ ದುರಿಚ್ಛೆಗಳಿಗೆ ಒಳಗಾಗದೆ ಕ್ರಿಸ್ತಂಬರರಾಗಬೇಕು. ನಾವು ದೇವರ ವಾಕ್ಯ ಹೇಳ್ತಾರೆ, ರೋಮನಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 14ನೇ ವಚನ. ರೋಮನ್ ಚಾಪ್ಟರ್ 13 ವರ್ಸ್ 14. ದೇಹದ ದುರುಚ್ಛೆಗಳಿಗೆ ಬಲಿಯಾಗದೆ, ದೇಹದ ದುರುಚ್ಛೆಗಳು ಎಷ್ಟಿವೆ ಪ್ರಿಯ ಸಹೋದರ ಸಹೋದರರೇ, ಈ ಕಾಲದಲ್ಲಂತೂ, ಈ ಸಮಯದಲ್ಲಂತೂ, ಇನ್ನು ಮುಂದೆ ಯಾವತ್ತೂ ನೀವು ದೇಹದ ದುರುಚ್ಛೆಗಳಿಗೆ ಬಲಿ ಆಗಬೇಡಿ. ಈ ದೇಹದ ದುರುಚ್ಛೆಗಳು ಬಂದೇ ಬರುತ್ತದೆ. ಯಾರಿಗೂ ಒಂದೊಂದು ಪೆಗ್ ಹೊಡಿಬೇಕಂತ ಅನಿಸ್ತದೆ, ಯಾರಿಗೊಂದು ಇತರ ನೋಡುವಾಗ ಏನೋ ಅನಿಸ್ತದೆ. ಇದೆಲ್ಲವೂ ಅನಿಸುವುದು ಸರಿ. ಇದು ನಿಮಗೆ ಬರುವಂತ ಟೆಂಪ್ಟೇಷನ್ಗಳು, ನಿಮಗೆ ಬರುವಂತ ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸಲು ಇವತ್ತು ನೀವು ರಿಸೀವ್ ಮಾಡುವ, ನೀವು ಪಡೆದುಕೊಳ್ಳುವಂತ ಪವಿತ್ರಾತ್ಮ ಶಕ್ತಿಶಾಲಿಯಾಗಿದ್ದಾರೆ. ಆದ್ರೆ ಪ್ರಿಯ ಸಹೋದರ, ಒಂದು ನಿರ್ಧಾರ ಮಾಡಿಕೊಳ್ಳಿ. ಇವತ್ತು ಈ ಲೋಕದ ಯಾವ ಒಂದು ದುರುಚ್ಛೆಗಳಿಗೆ, ನಿಮ್ಮ ದೇಹದಲ್ಲಿ ಬರುವ ಯಾವುದೊಂದು ದುರುಚ್ಛೆಗಳಿಗೆ ಇವತ್ತಿನಿಂದ ನಾನು ಒಳಗಾಗುವುದಿಲ್ಲ. ಇಂದಿನಿಂದ ನಾನು ಕ್ರಿಸ್ತಂಬರನಾಗುತ್ತೇನೆ, ಕ್ರಿಸ್ತರಿಗೆ ಮಗನಾಗಿ, ಕ್ರಿಸ್ತರಿಗೆ ಮಗಳಾಗಿ ಬಾಳುತ್ತೇನೆ ಎಂದು ನಿರ್ಧಾರ ಮಾಡಿಕೊಳ್ಳಿ. ಯಾರ ಬಗ್ಗೆ ಏನು ಮಾತಾಡಬೇಡಿ, ಯಾರ ಬಗ್ಗೆ ಏನು ಎನಿಸಬೇಡಿ. ಒಂದು ಮನುಷ್ಯನ ಹತ್ರ ಎಷ್ಟು ಕೆಟ್ಟತನ ಇದ್ರೂ ಅವರಲ್ಲಿ ಒಳ್ಳೆತನ ಹುಡುಗಿ, ಒಳ್ಳೆತನ ಏನಾದ್ರೂ ಇದ್ದೇ ಇರುತ್ತದೆ. ಪ್ರಿಯ ಸಹೋದರ ಸಹೋದರರೇ, ಅವರ ಒಳ್ಳೆತನವನ್ನು ಹುಡುಕಾಡಿ ಆ ಒಳ್ಳೆತನವನ್ನು ಮೇಲಕ್ಕೆತ್ತಿ. ಪ್ರಿಯ ಸಹೋದರ ಸಹೋದರರೇ, ಯಾರ ಬಗ್ಗೆ ಏನು ಮಾತಾಡಬೇಡಿ. ಎಲ್ಲರೂ ನಾವು ಸಮಾನರು, ಎಲ್ಲರೂ ನಾವು ಪ್ರಿಯರು. ಒಂದು ಗಳಿಗೆ ಮಾತಾಡಿ ಮರೆತು ಬಿಡಿ. ಇನ್ನೊಮ್ಮೆ ಅವರನ್ನು ಪ್ರೀತಿಸಿರಿ, ಗೌರವಿಸಿರಿ ಅಂತವರನ್ನು. ಯಾಕೆಂದ್ರೆ ಅವರು ಕೂಡ ದೇವರ ಮಕ್ಕಳು ತಾನೆ. ಅವರು ಒಂದು ವೇಳೆ ನಮ್ಮ ಪ್ರೀತಿ ಅವರಿಗೆ ಸಿಗದೆ ಇದ್ರೆ, ಅವರ ಪ್ರೀತಿ ನಮಗೆ ಸಿಗದೆ ಇದ್ರೆ ನಾವು ಏನಾಗ್ತೇವೆ? ನಾವು ಒಬ್ಬಂಟಿಗರಾಗಿ ಜೀವಿಸಬೇಕು. ಒಬ್ಬಂಟಿಗರಾಗಿ ಜೀವಿಸ್ತಂದ್ರೆ ಈ ಜೈಲಲ್ಲಿ ಕೂತಂಗೆ ನಾವು. ಅದಕ್ಕಾಗಿ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ, ಇವತ್ತಿನ ಈ ದೇವರ ವಚನವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಚನ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯ. ನೀವು ಶೂರರಾಗಿ ಧೈರ್ಯದಿಂದಿರಿ. ನೀವು ಇವತ್ತಿನಿಂದ ನೀವು ಪಡ್ಕೊಳ್ಳುವಂತ ಇವತ್ತು ಪವಿತ್ರಾತ್ಮ, ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದ ಮೇಲೆ, ಈ ಪವಿತ್ರಾತ್ಮರ ಪರಿಶುದ್ಧ ಆಗಮನ ನಿಮ್ಮ ಮೇಲೆ ಆದ್ಮೇಲೆ ನೀವು ಶೂರರಾಗಿ, ಮೊದಲನೇದಾಗಿ ನೀವು ಶೂರರಾಗಿ, ಎರಡನೇದಾಗಿ ನೀವು ಧೈರ್ಯದಿಂದಿರಿ. ಅವರಿಗೆ ಅಂಜಬೇಡಿ, ಈ ಲೋಕಕ್ಕೆ ಅಂಜಬೇಡಿ, ಕರುಣಕ್ಕೆ ಅಂಜಬೇಡಿ, ಅಧಿಕಾರಿಗಳಿಗೆ ಅಂಜಬೇಡಿ. ಯಾರಿಗೆ ಅಂಜಬೇಕಂದಿಲ್ಲ. ದೇವರ ವಾಕ್ಯದ ಪರದ ನಡೆಯಬೇಕಾದ್ರೆ ನೀನು ನೀತಿವಂತನಾಗಿ ನಡೆದರೆ ನೀವು ಯಾರಿಗೆ ಅಂಜಬೇಕು? ಏನು ಅಂಜಬೇಕಾಗಿಲ್ಲ. ಅವರಿಗೆ ಅಂಜಬೇಡಿ, ಕಳವಳ ಪಡಬೇಡಿ. ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ. ನಿನ್ನ ಸರ್ವೇಶ್ವರನಾದ ದೇವರು ನಿಮ್ಮ ಸಂಗಡ ಇರುತ್ತಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತು ನಾವು ಪಡೆದುಕೊಳ್ಳುವಂತ ಪವಿತ್ರಾತ್ಮ, ಇವತ್ತು ಪಂಚಶತಮ ದಿನ ಹಬ್ಬದ ಇವತ್ತು ನಾವು ಈ ಪಡೆದುಕೊಳ್ಳುವಂತ ಯೇಸುವಿನ ಶಕ್ತಿ, ಪ್ರಿಯ ಸಹೋದರರೇ, ನಾವು ಒಂದು ಶೂರರಾಗಬೇಕು. ಇವತ್ತು ಅಲರ್ಟ್ ಆಗಬೇಕು, ಶೂರರಾಗಬೇಕು. ಎರಡನೇದೊಂದು ಧೈರ್ಯದಿಂದ ಇರಬೇಕು. ಯಾರಿಗೆ ಅಂಚಬಾರದು. ಮೂರನೇ ಆಗಿ, ನಾಲ್ಕನೇದಾಗಿ ಕಳವಳ ಪಡಬಾರದು.
ದೇವರು ಅದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ. ದೇವರಾದ ಸರ್ವೇಶ್ವರನೇ ತಮ್ಮ ಶಕ್ತಿಯ ಮುಖಾಂತರ, ಪವಿತ್ರಾತ್ಮರ ಮುಖಾಂತರ ನನ್ನ ಸಂಗಡ ಮತ್ತೆ ನಿಮ್ಮ ಸಂಗಡ ಇರುತ್ತಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಕೈ ಬಿಡುವುದಿಲ್ಲ. ಈ ಲೋಕವು ಕೈ ಬಿಡುವುದು, ಸರ್ಕಾರ ನಿಮ್ಮ ಕೈ ಬಿಡುವುದು, ನಿಮ್ಮ ಯಾರು ನೆರೆಕರೆಯವರು ಕೈ ಬಿಡುವುದು, ಒಂದು ವೇಳೆ ನಿಮ್ಮ ಕುಟುಂಬದವರು ಕೈ ಬಿಡ್ರು, ದೇವರು ನಿಮ್ಮನ್ನು ಸೃಷ್ಟಿಸಿದ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾಕಂದ್ರೆ ದೇವರ ಸಂಗಡ ನೀವು ಇದ್ದರೆ ನೀವು ಅಪಜಯಕ್ಕೆ ಗುರಿ ಆಗುವುದೇ ಇಲ್ಲ, ನೀವು ಅಪಜಯಕ್ಕೆ ಗುರಿ ಪಡಿಸುವುದೇ ಇಲ್ಲ. ನಿಮಗೆ ಅಪಜಯ ಎಂದುವುದೇ ಇಲ್ಲ. ಯಾಕೆಂದ್ರೆ ದೇವರಲ್ಲಿ ಇದ್ದವರಿಗೆ ನಮ್ಮ ಜಯ ಮಾತ್ರ. ನಾವು ವಿಜಯರು, ನಾವು ಖಂಡಿತವಾಗಿ ಜಯ ಗಳಿಸಿದವರು. ಅದಕ್ಕಾಗಿ ಇವತ್ತು ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ಪ್ರಾರ್ಥಿಸಿರಿ. ದೇವರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಅದು ನಮ್ಮಲ್ಲಿ ಈಗ ನಾವು ಆಡುವಂಥ ಪ್ರತ್ಯೇಕವಾಗಿ ನಿಮ್ಮನ್ನು ಒಂದು ಗಳಿಗೆ ಕಣ್ಣು ಮುಚ್ಚಿಕೊಳ್ಳಿ. ಸಹೋದರ ಸಹೋದರರೇ, ಒಂದು ಗಳಿಗೆ ಕಣ್ಣು ಮುಚ್ಚಿಕೊಳ್ಳಿ. ದೇವರನ್ನು ಕಣ್ಣು ಮುಚ್ಚಿಕೊಂಡು ನಾವು ಆರಾಧಿಸೋಣ. ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಯಾಕಂದ್ರೆ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಬೇಕು. ಪವಿತ್ರಾತ್ಮರ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ. ಪವಿತ್ರಾತ್ಮರೇ ಬೇಗ ಬನ್ನಿರೆಂದು ನಾವು ಹಾಡೋಣ. ಯಾಕಂದ್ರೆ ನಮ್ಮ ಪವಿತ್ರಾತ್ಮ ನಮ್ಮನ್ನು ಅಭಿಷೇಕ ಮಾಡಿ ನಮ್ಮನ್ನು ಧೈರ್ಯವನ್ನಾಗಿ ಮಾಡುತ್ತಾರೆ. ಈ ಲೋಕದ ವ್ಯಾಮೋಹಕ್ಕೆ ಒಳಗಾಗಿದೆ ನಮ್ಮ ಈ ದೇಹದ ದುರುಚ್ಛಗಳನ್ನು ದೂರ ಮಾಡಿ ಒಂದಾಗಿ ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ಬೆಳೆಯಲು, ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ಬಾಳಲು ದೇವರು ನನಗೆ ಕೃಪೆ ಕೊಡ್ತಾರೆ, ಆಶೀರ್ವದಿಸ್ತಾರೆ. ಪ್ರಿಯ ಸಹೋದರರೇ, ಅದಕ್ಕಾಗಿ ಎಲ್ಲರೂ ಒಂದು ಗಳಿಗೆ ಈ ಗೀತೆಯೊಂದಿಗೆ ನಾವು ಪವಿತ್ರಾತ್ಮರನ್ನು ಬರಮಾಡಿಕೊಳ್ಳೋಣ. ಪವಿತ್ರಾತ್ಮರಲ್ಲಿ ನಾವು ಪ್ರತ್ಯೇಕವಾಗಿ ಅಭಿಷೇಕ ಮಾಡಲಿಕ್ಕೆ ಪ್ರಾರ್ಥಿಸೋಣ. ಪ್ರಿಯರೇ, ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. 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 ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ದೇವರ ಅಭಿಷೇಕವು ಈಗಾಗಲೇ ಪ್ರತಿಯೊಬ್ಬರ ಮೇಲೆ ಯೇಸುವೆ, ನಿಮ್ಮ ಪವಿತ್ರಾತ್ಮರ ಶಕ್ತಿಯು ಅಗ್ನಿಯ ಜ್ವಾಲೆಗಳು ಪ್ರತಿಯೊಬ್ಬರ ಮೇಲೆ ಬಂದು ನೆಲೆಸಲಿ. ಪವಿತ್ರಾತ್ಮರೇ ನೆಲೆಸಲಿ, ಕ್ಷಣದಲ್ಲಿ ನೆಲೆಸಲಿ, ಅದ್ಭುತಗಳು ನಡೆಯಲಿ, ದೇವರ ಶಕ್ತಿ ಆವರಿಸಲಿ. ಎಲ್ಲ ರೋಗಗಳು ಬಿಟ್ಟು ತೊಲಗಲಿ, ಎಲ್ಲ ಮಾನಸಿಕ ಒತ್ತಡಗಳು ಬಿಟ್ಟು ತೊಲಗಲಿ, ಎಲ್ಲ ಸಾಲದ ಬಾಧೆಗಳು ಬಿಟ್ಟು ತೊಲಗಲಿ, ಎಲ್ಲ ಸೋಲುಗಳು ಬಿಟ್ಟು ತೊಲಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ರಕಲ ಉಳಿದಾಗ ಚಂದ್ರಬರಕರ ಜೀಸಸ್. ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಬಿಡುಗಡೆ ಬಿಡುಗಡೆ ಬಿಡುಗಡೆಯು
ಸೈತಾನ ಶಕ್ತಿಯಿಂದ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ದೇವರ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಪಂಚಶತಮ ದಿನದಿಂದ ಆಗಿದಂತ ಅಭಿಷೇಕವು ಈಗ ಪ್ರತಿಯೊಬ್ಬರ ಮೇಲೆ ನಡೆಯಲಿ ಅಪ್ಪ ತಂದೆ. ಯಾರೆಲ್ಲ ನಮ್ಮ ಒಟ್ಟಿಗೆ ಕೂಡಿದ್ದರು, ಈ ಪ್ರತಿಯೊಂದು ಈ ಯೂಟ್ಯೂಬ್ ಅನ್ನು ಯಾರೆಲ್ಲ ನೋಡ್ತಾ ಇದ್ದರು, ಪ್ರತಿಯೊಬ್ಬರ ಮೇಲೆ ಈ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ, ದೈವ ಶಕ್ತಿ ಇಳಿದು ಬರಲಿ. ಎಲ್ಲ ಕೋಪದ ಶಕ್ತಿಗಳು ದೂರವಾಗಲಿ, ಸೈತಾನನ ಶಕ್ತಿಗಳು ಬಂಧಿಸಲ್ಪಡಲಿ, ರೋಗ ರುಜಿನಗಳು ಬಂಧಿಸಲ್ಪಡಲಿ, ಈ ಲೋಕದ ವ್ಯಾಮೋಹಗಳು ಬಂಧಿಸಲ್ಪಡಲಿ, ದೇಹದ ದುರುಚ್ಯಗಳು ಬಂಧಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಪಾಪ ರಕ್ಕಲ ಉರಿದಾಯಿ ಸಂತೋಷ ಉಲ್ಲಾಸ ಸಂಭ್ರಮವು ಆತ್ಮನಿಂದ ಸ್ವರ್ಗದಾನಂದವು ಸಂತೋಷ ಉಲ್ಲಾಸ ಸಂಭ್ರಮವು ಆತ್ಮನಿಂದ ಸ್ವರ್ಗದಾನಂದವು ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು 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 ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೆಲವರಿಗೆ ಯೇಸು ಪ್ರತ್ಯೇಕವಾಗಿ ಈ ಭಾಷಾ ವರಗಳನ್ನು ಕೊಡ್ತಾ ಇದ್ದಾರೆ. ಭಾಷಾ ವರಗಳನ್ನು ಪಡೆದುಕೊಳ್ಳಿ ಪ್ರಿಯ ಸಹೋದರ ಸಹೋದರಿಯರೇ. ಒಬ್ರು ಸಾಧಾರಣ ಒಂದು 4 ತಿಂಗಳಿನಿಂದ ಮಾನಸಿಕವಾಗಿ ನೊಂದುಕೊಂಡಿದ್ದಾರೆ. ತುಂಬಾ ಮಾನಸಿಕ ಒತ್ತಡಗಳು ಅವರಿಗೆ ಬಂದಿದೆ. ಅಂತ ಕುಟುಂಬಗಳನ್ನು ಯೇಸು ಇವತ್ತು ಬಿಡುಗಡೆಗೊಳಿಸ್ತಾರೆ. ಈ ಕ್ಷಣದಲ್ಲಿ ಬಿಡುಗಡೆಗೊಳಿಸ್ತಾರೆ. ಈ ಸಂದೇಶವನ್ನು ಸ್ವೀಕಾರ ಮಾಡಿ ಯಾರೆಲ್ಲ ಮಾನಸಿಕವಾಗಿ ನೊಂದಿದ್ದಾರೋ ಅವರು ಸ್ವೀಕಾರ ಮಾಡಿ. ನಿಮ್ಮ ಕಮೆಂಟ್ಸ್ ಗಳನ್ನು ಹಾಕಿ. ಕೆಲವರಿಗೆ ಪವಿತ್ರಾತ್ಮನ ಶಕ್ತಿ ಇಳಿದು ಬರುವ ಅನುಭವವಾಗಿದೆ ದೇಹದಲ್ಲಿ. ಕೆಲವರಿಗೆ ಈ ಪ್ರತ್ಯೇಕವಾಗಿ ತಂಪಾದ ನೀರು ಮೈಯ ಮೇಲೆ ಹೊಯ್ದಂಗೆ ಆಗಿದೆ. ಕೆಲವರಿಗೆ ಎಲ್ಲ ಈ ದೇಹದಲ್ಲಿರುವಂತಹ ಈ ರೋಮಗಳೆಲ್ಲ ಎದ್ದು ನಿಂತಿವೆ. ಎಂತ ಅಭಿಷೇಕ ಅನುಭವ ಆದವರು ಕಮೆಂಟ್ಸ್ ಮಾಡಿ. ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿಬಿಡಿ ದೇವರಿಗೆ ಸ್ತೋತ್ರ ಮಾಡಿ. ನೀವು ಸಾಕ್ಷಿಗಳಾಗಿ ಇವತ್ತು ಒಬ್ಬರಿಗೆ ಸೈನಸ್ ಪ್ರಾಬ್ಲಮ್ ಇದೆ, ತುಂಬಾ ವರ್ಷದಿಂದ ಸೈನಸ್ ಸಮಸ್ಯೆಗಳಿವೆ. ಈ ಸೈನಸ್ ಸಮಸ್ಯೆಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಪ್ರಿಯರೇ. ಎಲ್ಲ ರೋಗಗಳನ್ನು ಗುಣಪಡಿಸ್ತಾರೆ. ಯಾವುದೊಂದು ರೋಗ ನಿಮ್ದಾಗಲಿ ಈ ಕ್ಷಣದಲ್ಲಿ ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ, ಶಕ್ತಿಯಿಂದ ತುಂಬುತ್ತಾ ಇದ್ದಾರೆ ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ
ಕೋವಿಡ್ ಪಾಸಿಟಿವ್ ಕೇಸ್ಗಳಿವೆ, ಕೆಲವರ ಮನೆಗಳಲ್ಲಿ ಇದ್ದಾರೆ ಕೋವಿಡ್ ಪಾಸಿಟಿವ್ ಆಗಿ. ಅಂತ ಕುಟುಂಬಗಳನ್ನು ಯೇಸು ಬಿಡುಗಡೆಗೊಳಿಸ್ತಾರೆ. ನಿಮ್ಮ ಎಲ್ಲ ಭಯ ಭೀತಿಯನ್ನು ತೆಗೆಯುತ್ತಾರೆ, ಧೈರ್ಯದಿಂದ ನಿಮ್ಮನ್ನು ತುಂಬಿದ್ದಾರೆ. ನಿಮಗೆ ಏನು ಕೇಡು ಆಗದಂತೆ ನಿಮ್ಮನ್ನು ರಕ್ಷಿಸ್ತಾರೆ, ನಿಮ್ಮ ಮನೆಗಳನ್ನು ರಕ್ಷಿಸ್ತಾರೆ, ನಿಮ್ಮ ಪ್ರತಿಯೊಬ್ಬ ಕುಟುಂಬಸ್ಥರನ್ನು ರಕ್ಷಿಸ್ತಾರೆ. Pray ಮಾಡಿ, ಪ್ರಾರ್ಥಿಸಿ. ಮಾಟ ಮಂತ್ರಗಳಿಂದ ಯಾರೋ ಮಾಟ ಮಂತ್ರಗಳು ಮಾಡಿ ನಿಮ್ಮ ಮನೆಯಲ್ಲೆಲ್ಲ ಕೆಡವಲು ನೋಡಿದ್ದಾರೆ, ನಿಮ್ಮ ಕುಟುಂಬ ಹಾಳು ಮಾಡಿ ನೋಡಿದ್ದಾರೆ. ಮಾಟ ಮಂತ್ರಗಳು ಯಾವ್ದು ಮಾಡಿದ್ರೆ ನಿಮ್ಮಿಂದ ಯೇಸು ಎಲ್ಲ ತೆಗೆಯುತ್ತಾ ಇದ್ದಾರೆ, ನಿಮ್ಮಲ್ಲಿ ಮುಟ್ಟುತ್ತಾ ಇದ್ದಾರೆ. ಆ ಶಕ್ತಿಯಿಂದ, ನಿಮ್ಮ ಕಪ್ಪಾಡಿನಿಂದ ನಿಮ್ಮ ಮನೆಯಿಂದ ದೂರ ಆಗ್ತಾ ಇದೆ. ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ಪವಿತ್ರಾತ್ಮರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬಬರ ಯಾರೋ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ತಾಯಿಯ ಏನೋ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮಕ್ಕಳನ್ನು ದೇವರು ಇನ್ನು ಮುಂದೆ ಉಪಯೋಗಿಸಬೇಕು, ಅವರಿಗೆ ವರದಾನಗಳು ಬೇಕಂತ ಯಾರೊಬ್ಬರು ತಾಯಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ತಾಯಿಯ ಪ್ರಾರ್ಥನೆಯನ್ನು ಆಲಿಸಿ ಆ ಮಕ್ಕಳಿಗೆ ದೇವರು ಅಭಿಷೇಕ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರಿಂದ ತುಂಬಿಸ್ತಾ ಇದ್ದಾರೆ. ಕ್ಷಣದಲ್ಲಿ ಅವರು ಎಲ್ಲಿ ಇದ್ದರು ಈ ಕ್ಷಣದಲ್ಲಿ ಅವರಿಗೆ ಪವಿತ್ರಾತ್ಮರ ಶಕ್ತಿ ದೊರೆಯುತ್ತಾ ಇದೆ, ಆ ಮಕ್ಕಳಿಗೆ ಶಕ್ತಿ ದೊರೆಯುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನಿಮಗೆಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಿರೋ ನಿಮ್ಮ ಕುಟುಂಬಗಳನ್ನು ನಿಮ್ಮನ್ನು ಸಮರ್ಪಣೆ ಮಾಡಿ ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಎಲ್ಲ ದುಃಖಗಳು, ನಿಮ್ಮ ಕಷ್ಟಗಳು, ನಿಮ್ಮ ಎಲ್ಲ ನೋವುಗಳು, ನಿಮ್ಮ ಹೃದಯದ ಭಾರಗಳು, ಈ ಲೋಕದ ಎಲ್ಲ ವ್ಯಾಮೋಹಗಳು ಹಾಗೂ ನಿಮ್ಮ ದೇಹದ ದುರುಚ್ಛೆಗಳು ಎಲ್ಲವೂ ದೂರ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಎರಡು ಕರಗಳನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸಿರಿ. ನಿಮ್ಮ ಎರಡು ಕರಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳಿ. ಈ ಕ್ಷಣದಲ್ಲಿ ದೇವರು ನಿಮ್ಮನ್ನು ಮುಟ್ಟುವಂತ ಸಮಯ, ಪವಿತ್ರಾತ್ಮರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಂತಹ ಸಮಯ, ದೇವರ ಆಗಮನ, ಪವಿತ್ರಾತ್ಮರ ಆಗಮನ ನಿಮ್ಮ ಮೇಲೆ ಆಗುವಂತಹ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನದಲ್ಲಿ ಯೇಸು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಸಾಕ್ಷಿಗಳನ್ನು ನೀಡಬೇಕು. ನಿಮ್ಗೆ ಒಂದು ಒಳ್ಳೆಯ ಅನುಭವ ನಿಮಗೆ ದೇವರು ಕೊಟ್ಟಿದ್ದಾರೆ. ಇವತ್ತು ಪವಿತ್ರಾತ್ಮರ ಆಗಮನದಿಂದ ನೀವು ಸಂತುಷ್ಟರಾಗಿದ್ದೀರಾ. ನಿಮ್ಮ ನೋವುಗಳು ದೂರವಾಗಿದೆ, ನಿಮ್ಮ ರೋಗಗಳು ದೂರವಾಗಿದೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಮಾಡ್ತಾರೆ, ಸಾಲದ ಬಾಧೆಗಳು ನಿಮ್ಮನ್ನು ದೂರ ಮಾಡ್ತಾರೆ, ನಿಮ್ಮ ಪ್ರತಿಯೊಂದು ಕೋರಿಕೆಗಳು, ನಿಮ್ಮ ಬೇಡಿಕೆಗಳು ದೇವರು ಈಡೇರಿಸ್ತಾರೆ. ಹಾಗೆ ಶಕ್ತಿಯಿಂದ ದೇವರು ನಮಗೆ ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿ ನಮ್ಮ ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್.
ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ, ಆದಿಯಲ್ಲಿದ್ದಾಗೆ, ಈಗ ಈಗಲೂ ಯಾವಾಗಲೂ ಯಾವಾಗಲೂ ಯುಗಾಯುಗದಂತೂ. ಆಮೆನ್. ಆಮೆನ್. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಪ್ರಾರ್ಥನೆಯಲ್ಲಿ ನೀವು ಭಾಗಿಯಾದಕ್ಕೆ ಹಾಗೂ ನಮ್ಮೊಂದಿಗೆ ಇದ್ದುಕೊಂಡು ಪ್ರಾರ್ಥಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಮುಂದಿನ ಆದಿತ್ಯವಾರ ಪುನಃ ನಾವು ಭೇಟಿಯಾಗುವ ಇದೇ ಸಮಯದಲ್ಲಿ 3 ಗಂಟೆಗೆ ಪುನಃ ನಾವು ಭೇಟಿಯಾಗುವ. ಅಷ್ಟರವರೆಗೆ ಒಬ್ಬರೊಬ್ಬರು ಪ್ರಾರ್ಥಿಸಿ, ಒಬ್ಬರೊಬ್ಬರನ್ನು ಸಹಕರಿಸಿ, ಒಬ್ಬರೊಬ್ಬರ ಅಗತ್ಯಗಳನ್ನು ಪೂರೈಸಲು ನಾವು ಮುಂದೆ ಹೋಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.